ಆತ್ಮೀಯ ವೀಕ್ಷಕ ಬಾಂಧವರೇ, ಎಲ್ಲರಿಗೂ ಕೂಡ ನಮಸ್ಕಾರ. ಹೊಸಕುರಲ್ ಮಾಧ್ಯಮದ ನಮ್ಮ ಸಾಧಕರು ಈ ಕಾರ್ಯಕ್ರಮದ ಈ ವಾರದ ವಿಶೇಷ ಅತಿಥಿಗಳನ್ನು ನಾವು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಎಲ್ಲ ವೀಕ್ಷಕ ಬಾಂಧವರಿಗೂ ಕೂಡ ಹೊಸಕುರಲ್ ಮಾಧ್ಯಮದಿಂದ ನಮಸ್ಕಾರಗಳನ್ನು ತಿಳಿಸುತ್ತಾ, ಸ್ನೇಹಿತರೆ, ನೋಡಲು ಕಣ್ಣುಗಳು ತಂಪು, ಜೊತೆಯಲ್ಲಿ ಇರಲು ಮನಸ್ಸೇ ಕಂಪು. ದೇವತೆಗಳಿಗೆ ಕ್ಷೀರಭಾಗ್ಯದ ಸೌಭಾಗ್ಯವನ್ನು ಕೊಡುವಂತಹ ಮನುಷ್ಯನಿಗೆ ತಾಯಿಯೇ ಮೊದಲ ಗುರು ಹೇಗೆಯಾ, ತಾಯಿಯ ಎದೆ ಹಾಲಿನ ಬಳಿಕ ತನ್ನ ಇಡೀ ಜನ್ಮವನ್ನು ಪಾವನಗೊಳಿಸುವಂತಹ ಗೋಮಾತೆಯ ಹಾಲಿನೊಂದಿಗೆ ಸದೃಢವಾದಂಥ ಬದುಕನ್ನು ರೂಪಿಸುವ ಶಕ್ತಿಯನ್ನು ಕೊಡುವಂತಹ ಗೋಮಾತೆಯ ಸೇವೆಯನ್ನು ಮಾಡುತ್ತಾ ಎಲೆಮರೆಯ ಕಾಯಿಯ ಹಾಗೆ ಯಾವುದೇ ಪ್ರಚಾರವಿಲ್ಲದೆ ತನ್ನ ಸೇವೆ, ತನ್ನ ಗೋಮಾತೆಗಳನ್ನು ತನ್ನ ಮಕ್ಕಳಂತೆ ಸಾಕಿ ಬೆಳೆಸುವಂತಹ ಹರೇಕಳ ಅಂದರೆ ಹೇಳಿದರೆ ಇಡೀ ನಮ್ಮ ವಿಶ್ವದಲ್ಲೇ ಅದ್ಭುತ. ಅಂಥ ಹರೇಕಳ ಹಾಜಿಯೊಬ್ಬರು ಹೇಗೆ ಪದ್ಮಶ್ರೀಯನ್ನು ಪಡೆದು ಇವತ್ತು ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅದೆಷ್ಟೋ ಬಡಬಗ್ಗರಿಗೆ ದಾನ ಧರ್ಮಗಳ ಮೂಲಕ ಯಾವುದೇ ಸುದ್ದಿ ಪ್ರಚಾರವನ್ನು ಮಾಡದೆ ತನ್ನ ಮಕ್ಕಳ ಜೊತೆ ಸಂತೃಪ್ತವಾದಂತಹ ಬದುಕನ್ನು ನಡೆಸುವಂತಹ ಶ್ರೀಮತಿ ಮೈಮುನಾ ಮಜೀದ್ ರಾಜ್ಕಮಲ್ ಅವರು ಇವತ್ತು ನಮ್ಮ ಜೊತೆ ಬರಲಿಕ್ಕಿದ್ದಾರೆ. ಬಹುಶಃ ಆ ತಾಯಿಯ ಜೀವನದ ಪಯಣ ಹೇಗಿತ್ತು, ಅವರ ಕುಟುಂಬ, ಅವರ ಬೆನ್ನೆಲುಬಾಗಿ ಅವರ ಮಕ್ಕಳವರ ಜೊತೆ ಯಾವಾಗ ಹೇಗೆ ಇದ್ದರು, ಅದರ ಜೊತೆ ಅವರ ಸಾಧನೆಯ ವಿವಿಧ ಮಜಲುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಇದೀಗ ನಾವು ಹರೇಕಳದ ಮೈಮುನಕ್ಕನ ಮನೆಯಲ್ಲಿದ್ದೇವೆ. ಅವರ ಸೇವೆ, ನಿಸ್ವಾರ್ಥ ಸೇವೆಯ ಜೊತೆಗೆ ಅವರು ಸಮಾಜಕ್ಕೆ ಯಾವುದೇ ಪ್ರಚಾರವಿಲ್ಲದೆ ಮಾಡುವಂತಹ ಒಂದಷ್ಟು ಸೇವೆಗಳ ಪರಿಚಯ, ಅವರ ಬದುಕಿನದ ಬಾಲ್ಯ, ಯೌವನ, ದಾಂಪತ್ಯ ಮತ್ತು ಪ್ರಸ್ತುತ ಅವರ ಬದುಕಿನ ಕಥನವನ್ನು ನಿಮ್ಮ ಮುಂದೆ ಇಡಲಿಕ್ಕಿದ್ದೇವೆ. ಆತ್ಮೀಯ ವೀಕ್ಷಕ ಬಂಧುಗಳೇ, ನಮ್ಮ ಸಾಧಕರು ಕಾರ್ಯಕ್ರಮದ ಈ ವಾರದ ಅಪರೂಪದ ಸಾಧಕಿ ಮತ್ತು ಸ್ತ್ರೀ ಕುಲಕ್ಕೆ ಮಾದರಿಯಾಗುವಂತಹ ಒಂದು ವಿಶೇಷ ಶಕ್ತಿಯನ್ನು ಗೋಮಾತೆಯ ಸೇವೆಯ ಮೂಲಕ ಸಮಾಜಕ್ಕೆ ಪ್ರೇರಣೆ ಮತ್ತು ದಿಕ್ಸೂಚಿಯಾಗಿರುವಂತಹ ಶ್ರೀಮತಿ ಮೈಮುನಕ್ಕನವರು ನಮ್ಮ ಜೊತೆ ಇದ್ದಾರೆ. ಅವರ ಬಾಲ್ಯ, ಯೌವನ, ಅವರ ಆ ದಿನಗಳು ಹೇಗಿತ್ತು ಎಂಬುದನ್ನು ನಾವು ಕೇಳೋಣವೇ? ನಮಸ್ಕಾರ ಮೈಮುನಕ್ಕ. ಮೈಮುನಕ್ಕ, ನಿಮ್ಮ ಬಾಲ್ಯ ಹೇಗಿತ್ತು, ನಿಮ್ಮ ಕನಸುಗಳು ಹೇಗಿತ್ತು, ನೀವೆಷ್ಟು ಮಕ್ಕಳು, ನೀವು ನಡೆದು ಬಂದ ದಾರಿಯ ಬಗ್ಗೆ ನಮ್ಮ ವೀಕ್ಷಕ ಬಂಧುಗಳಿಗೆ ತಿಳಿಸ್ತೀರಾ? ಒಟ್ಟಿಗೆ 6 ಮಕ್ಕಳು, 2 ಹೆಣ್ಣು 4 ಗಂಡು ಮಕ್ಕಳು. ನಾನು 3ನೇ ಅವಳು. ಓಹ್, ಯಾವ ಊರಿಂದ ಬಂದ್ರಿ ಇಲ್ಲಿ ಮದುವೆಯಾಗಿ? ಪರಂಗಿಪೇಟೆಯಿಂದ. ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ರು, ನೀವೇನು ಮಾಡ್ತಾ ಇದ್ದೀರಾ ಚಿಕ್ಕದಿರುವಾಗ? ತಂದೆ ತಾಯಿ ಗದ್ದೆದ ಕೆಲಸ ಮಾಡ್ತಾ ಇದ್ದೆ. ಕೃಷಿಕರು, ಮೂಲತಃ ತಾವು ಕೃಷಿಕರು? ದನಲ್ಲ ಇತ್ತು ಆಗಲೇ ನಾ ಮಾಡ್ತಾ ಇದ್ದೆ. ಓ ನೋಡಿ, ಬಾಲ್ಯದ ಪ್ರೇರಣೆ ಗೋಮಾತೆ ನಿಮಗೆ ಅಲ್ವಾ? ಮತ್ತೆ ಇದು ಏನ್ ಮಾಡ್ತಾ ಇದ್ರಿ ನೀವು ಚಿಕ್ಕದಿರುವಾಗ? ಹೇಗೆ ನೀವು ದನಗಳನ್ನ, ಅಂದ್ರೆ ಆ ಪ್ರಾಯ ನಮ್ಮದು ಆಟ ಆಡುವಂತ ಪ್ರಾಯ. ಗದ್ದೆದ ಕೆಲಸ ಎಲ್ಲ ಮಾಡಿ, ಗದ್ದೆ ಕೆಲಸ ಕೂಡ ಮಾಡಿದ್ದೀರಿ, ವೆರಿ ನೈಸ್. ಮತ್ತೆ ಹಸುದು ಸಹ ಮಾಡಿದ್ದೇನೆ ಆಗ. ಆಗ ನಿಮ್ಗೆ ಕಲ್ಪನೆ ಇತ್ತ ಮುಂದೊಂದು ದಿನ ನಾನೊಂದಿಷ್ಟು ದನಗಳನ್ನ ಸಾಕ್ತೇನೆ? ಇಲ್ಲ, ಬಹಳಷ್ಟು ಕನಸುಗಳನ್ನ ಹೊತ್ತು ತನ್ನ ಚಿಕ್ಕ ಪ್ರಾಯದಲ್ಲೇ ಮದುವೆ ಆಗುತ್ತೆ. ನಿಮ್ಮ ಯಜಮಾನ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮದುವೆ ಆದ್ಮೇಲೆ ನಿಮ್ಮ ಬದುಕು ಹೇಗಿತ್ತು, ಜೀವನ ಹೇಗಿತ್ತು ಅಕ್ಕ? 19 ವರ್ಷದಲ್ಲಿ ಮದುವೆ ಆಗಿದೆ. ನಮ್ಮ ಸಂಬಂಧಿಕರೇ ಅವರು. ಅವರು ಕೂಡ ಬಹಳ ದಾನಿಗಳು, ಹಿರಿಯರು, ಸಮಾಜದ. ಅವರ ಬಗ್ಗೆ ಏನಾದರೂ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ದಾನ ಅಂದ್ರೆ ಅವರು ಅಲ್ಲಿ ಏನು ಕೊಡ್ಲಿಲ್ಲ, ಅವಾಗ ಗುರು ಆಗಿದ್ರು. ಅದ ನಂತರ ಅಲ್ಲಿಂದ ಊರು ಬಿಟ್ಟು ನಾವು ಬಂದು ಅಲ್ಲಿ ಬಾಡಿಗೆ ಮನೆಯಲ್ಲಿದ್ದೆ. ಎಲ್ಲಿದ್ರಿ ನೀವು ಮೊದಲು? ಪರಂಗಿಪೇಟೆಯಲ್ಲಿದ್ರು. ಖಂಡಿತ. ಅವರ ಮನೆ ಎಲ್ಲ ಮಾರಿದ ಮೇಲೆ ಬಾಡಿಗೆ ಮನೆ 300 ರೂಪಾಯಿ ಬಾಡಿಗೆ ಮನೆಯಲ್ಲಿ. ನೋಡಿ ನೋಡಿ ವೀಕ್ಷಕರೇ, 300 ರೂಪಾಯಿಯ ಬಾಡಿಗೆ ಮನೆಯಲ್ಲಿ ತನ್ನ ಕುಟುಂಬವನ್ನು ಬಹಳ ಅಚ್ಚುಕಟ್ಟಾಗಿತ್ತು ಇವತ್ತು ತಾವು ನಿರ್ವಹಣೆ ಮಾಡಿದ್ರು ಅಂತ ಹೇಳಿದ್ರೆ ಈಗಿನ ನಿಮ್ಮ ಬದುಕೇ ನಮಗೆ ಸಾಕ್ಷಿ. ಮುಂದೆ ಏನಾಯ್ತು? ಮುಂದೆ ಅವರು ಗುರುಕು ಆದ್ರು ಮಸೀದಿಯಲ್ಲಿ. ಅದರ ನಂತರ ಪುನಃ 300 ರೂಪಾಯಿಂದ 1000 ಬಾಡಿಗೆಯಲ್ಲಿ ಕೂತ್ಕೊಂಡ. ತುಂಬ ಬೀಡಿ ಕಟ್ಟಿದ್ದೇವೆ, ಕಷ್ಟಪಟ್ಟು ಅಂದರೆ ತುಂಬ ಕಷ್ಟ. ಅವರು ಸಹ ಬೀಡಿಗೆ ಕಟ್ಟಿದ್ರು, ಮತ್ತು ಅವ್ರ ಕೆಲಸ ಎಲ್ಲ ಹೋಯ್ತು. ಅದರ ನಂತರ ಉಲ್ಲಾಲದಲ್ಲಿ ಕೂತ್ಕೊಂಡೆ. ಅಲ್ಲಿ 1300 ರೂಪಾಯಿ ಬಾಡಿಗೆಯಲ್ಲಿ. ಅದೇ ನಂತರ ಅಲ್ಲಿ ಕಷ್ಟ ಅಂದರೆ ತುಂಬ ಕಷ್ಟ, ತಿನ್ಲಿಕ್ಕೆ ಇರಲಿಲ್ಲ. ಆಗ ನಿಮಗೆ ಎಷ್ಟು ಮಕ್ಕಳಿದ್ರು ಅಕ್ಕ? 2 ಮಕ್ಕಳಿದ್ರು. ನಿಮಗೆ ಒಟ್ಟು ಎಷ್ಟು ಮಕ್ಕಳು ನಿಮ್ಮ ತುಂಬ ಸಂಸಾರದಲ್ಲಿ? ಅದರ ನಂತರ ನನ್ನ ಚಿಕ್ಕ ಮಗಳ ಹೆರಿಗೆ ಆಯಿತು ಅಲ್ಲಿ ಉಲ್ಲಾಲದಲ್ಲಿ. ಅಂದ್ರೆ 3 ಮಕ್ಕಳಲ್ಲಿ 2ರಿಗೆ ಮದುವೆ ಆಗಿದೆ, ಇನ್ನೊಬ್ಳು ಮದುವೆ ಆಗ್ಲಿಕ್ಕೆ ಇದ್ದಾಳ. ಏನ್ ಮಾಡ್ತಾ ಇದ್ದಾಳೆ ಅವಳು? ಕಲಿತಾ ಇದ್ದಾಳೆ. ಓಕೆ, ನಿಮ್ಮ ಬಗ್ಗೆ ಕೇಳಿದ್ದೇವೆ, ಮೈಮುನ್ ಮರ್ಜಿನಾ.
ಬಹಳ ಒಂದು ತಂದೆ ತಾಯಿ ಮಗಳದು ಹೇಳ್ತಾರೆ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ. ಉಳ್ಳಾಲದಲ್ಲಿದ್ದೆ. ಉಳ್ಳಾಲದಿಂದ ಉಡಿಪು ಮನೆಯಲ್ಲಿ ಕೂತ್ಕೊಂಡೆ. ಅಲ್ಲಿಂದ ಮತ್ತೆ ಅಲ್ಲಿಂದ ಅದು ಬಾಡಿಗೆ ಮನೆಯಲ್ಲಿ. ಅದರ ನಂತರ ದೇರ್ಲಕಟ್ಟೆಯಲ್ಲಿ ಕೂತ್ಕೊಂಡ. ಬಾಡಿಗೆ ಮನೆ ಅದು ದೇರ್ಲಕಟ್ಟೆಯಲ್ಲಿ ಎಷ್ಟು 7,000 ಬಾಡಿಗೆಯಲ್ಲಿ ಕೂತ್ಕೊಂಡ. ಓ ಹೌದಾ, ಕಷ್ಟಕರ. ಆಗ ಆ ಟೈಮಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ಆಗ ಬಸ್ ಯಜಮಾನ್ ರಾಜ್ಕಮಲ್ ಬಸ್ ಅಂತ ಬಹಳ ಕೇಳಿಪಟ್ಟಿದ್ದೇವೆ ನಾವು. ಅದರ ನಂತರ ಇಲ್ಲಿ ಕೋಣಾಜೆ ಬಂದು ಕೂತ್ಕೊಂಡ. ಬಹಳ ಊರು ಸುತ್ತಿದ್ದೀರಿ ಕಷ್ಟದ ಕಾಲಗಳಲ್ಲಿ. 10,000 ಬಾಡಿಗೆಯಲ್ಲಿ ಕೂತ್ಕೊಂಡ. ಅದ್ರ ನಂತರ ಇಲ್ಲಿ ಕಂಬಳಪದದಲ್ಲಿ ಬಾಡಿಗೆ ಮನೆ 25,000 ಬಾಡಿಗೆಯಲ್ಲಿ. ಓ ರಾಮ, ಹೌದಾ. ಅದರ ನಂತರ ಜೀವನ ನಿಮ್ಮದು ಹಂತ ಹಂತಕ್ಕೆ ಸ್ವಲ್ಪ ಬಸ್ಸಲ್ಲಿ ಸೆಟ್ ಆಗ್ತಾ ಬಂತು ಅಂತ ನೀವು ಹೇಳಲಿಕ್ಕೆ ಇಷ್ಟಪಡೋದು? ಕಷ್ಟ ಲೋಕದಲ್ಲಿ ಯಾರು ಬರ್ಲಿಕ್ಕಿಲ್ಲ, ಅಷ್ಟು ಕಷ್ಟ ಬಂದಿದ್ದೇವೆ ನಾವು. ಅಲ್ಲ, ನಿಮ್ಮ ಕಷ್ಟದ ನೆನಪುಗಳನ್ನೇನಾದ್ರೂ ನೆನಪು ಮಾಡ್ಬೇಕು ಅಂತ ಅನಿಸಿದ್ರೆ ನಮ್ಮ ವೀಕ್ಷಕರಿಗೆ ನೀವು ಪ್ರೇರಣೆ, ನಿಮ್ಮಂತ ತಾಯಂದಿರು ನಮ್ಮಂತ ಹೆಣ್ಮಕ್ಳಿಗೆ ಅಥವಾ ಮುಂದೆ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಏನಾದ್ರೂ ಹಂಚಿಕೊಳ್ಳೋದಿದ್ರೆ ದಯವಿಟ್ಟು ತಿಳಿಸ್ಬೋದು. ಅದೇ ಎಲ್ಲ ಬೇಕಾಗಿದೆ. ಅದ ನಂತರ ಇಲ್ಲಿ ಹೋದದ್ದು ಯಾರ ಪಚೀರ್ಗೆ. ಪಚೀರಲ್ಲಿ 15,000 ಬಾಡಿಗೆಯಲ್ಲಿ ಕೂತ್ಕೊಂಡ. ಅದ್ರ ನಂತರ ಈ ಮನೆ ತೆಗ್ದ. ಅಂದ್ರೆ ಮುಂಚೆ ಕಲ್ಪನೆ ಇತ್ತ ನಾನು ಹರೇಕಳದ ಮಣ್ಣಿಗೆ ಜಾಗ ಏನಾದ್ರು ತೆಗ್ದಿಟ್ಟಿದ್ರೆ ಅಥವಾ ನೇರವಾಗಿ ಮನೆನೇ ತೆಗ್ದ? ಮನೆ ತೆಗ್ದ. ಕಷ್ಟದಿಂದ ತೆಗ್ದ ಮನೆ ಇದು. ಹೌದಾ, ತುಂಬಾ ಕನಸುಗಳಿದೆ ನಿಮ್ಮದು. ಕನಸಂದ್ರೆ ತುಂಬಾ ಇಂಟ್ರೆಸ್ಟ್ ಇಂದ ಈ ಮನೆ ತೆಗ್ದದ್ದು. ಯಾಕಂದ್ರೆ 1 ರೂಪಾಯಿ. ಎಷ್ಟು ವರ್ಷ ಆಯ್ತು ಮೇಡಮ್ ಇವರಿಗೆ? 15 ವರ್ಷ ಆಯ್ತು. ಓ, 15 ವರ್ಷ ಆಯ್ತು ಇವರಿಗೆ ಬಂದು. ಎಲ್ಲ ಲೋಸ ಆದ ಮೇಲೆ ಈ ಮನೆ ತೆಗ್ದದ್ದು. ಈ ಮನೆ ನಮ್ದು ಒಳ್ಳೇದು ಮಾಡಿದ್ರು ಅಲ್ಲ. ಆನಂತರ ಯಜಮಾನ್ರು ಯಾವ ರೀತಿ ಇದ್ರು ಅಂದ್ರೆ ನಿಮ್ಮ ಬಸ್ಗಳೆಲ್ಲ ಇತ್ತು ಮತ್ತೆ ಇಲ್ಲಿ ಬಸ್ ಏನಿಲ್ಲ. ಏನಿಲ್ಲ. ಈಗ ಅವರು ದಿವಂಗತರಾಗಿದ್ದಾರೆ. ಹಸು ಎಲ್ಲ ತೆಗ್ದಿದ್ದಾರೆ. ಅದರ ನಂತರ ಹಸುದೆ ಒಳ್ಳೆ ಇದೆಲ್ಲ ಇತ್ತು. ಪರವಾಗಿಲ್ಲ, ಒಳ್ಳೆ ಇದ್ರಲ್ಲಿ ಒಳ್ಳೆ ರೀತಿಯಲ್ಲಿ ಜೀವನ. ಅಂದ್ರೆ ಜನ ಸಹ ಒಳ್ಳೆ ಜನ, ಅವರು ತುಂಬಾ ಒಳ್ಳೆಯವರಲ್ವಾ? ಅವರ ಪ್ರೇರಣೆ, ಅವರ ಸೇವೆಯ ಪ್ರೇರಣೆ ನಿಮ್ಮನ್ನ ಈ ಹಂತಕ್ಕೆ ಕೊಂಡೋಯ್ತು. ಅಷ್ಟು ಕಷ್ಟದಿಂದ ಮಕ್ಕಳು ಸಹ ಅಷ್ಟು ಕಷ್ಟದಿಂದ ಸಾಕಿದ್ದಾರೆ. ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ದಾರೆ ಮಕ್ಕಳನ್ನು. ಬೀಡಿ ಕಟ್ಟಿ ಸಹ ಮಕ್ಕಳನ್ನು ಅಷ್ಟು ಕಷ್ಟಪಟ್ಟು ರಾತ್ರಿಗೆ ಊಟ ಇಲ್ಲಾದ್ರೆ ಸಹ ಮಲಗಿದ್ರೆ ಮಕ್ಕಳಿಗೆ ಊಟ ಕೊಡ್ತಾ ಇದ್ದಾರೆ. ಅಲ್ಲ, ನೆನಪಾಗುತ್ತೆ. ಸ್ನೇಹಿತರೆ, ಬದುಕೇ ಇಷ್ಟೇ. ನಾನು ಪ್ರತಿ ಸಲ ಹೇಳುವಂಥದ್ದು, ಬಡವನಾಗಿ ಹುಟ್ಟಬಹುದು ಆದ್ರೆ ಬಡವನಾಗಿ ಸಾಯ್ಬೇಕಾಗಿಲ್ಲ ಅಂತೇಳಿ. ಎಷ್ಟೋ ಜನರು ತಮ್ಮ ನೋವುಗಳನ್ನು ಹೇಳುವಾಗ ಹೇಳ್ತಾರೆ, ನಾವು ಹುಟ್ಟಿದ್ದೆ ಬಡವರಾಗಿ, ನಮ್ಗೆ ಯಾರು ಸಪೋರ್ಟ್ ಇಲ್ಲ, ನನ್ನಿನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ತಾಯನ್ನ ನೋಡಿ ಕಲಿಯಿರಿ. ತನ್ನ ಬಾಲ್ಯದಲ್ಲಿ ಕೂಡ ಬಡತನ, ಮಧ್ಯಮ ತನ್ನ ಯೌವನದಲ್ಲಿ, ತನ್ನ ದಾಂಪತ್ಯ ಜೀವನದಲ್ಲಿ ತನ್ನ ಗಂಡನ ಜೊತೆ ಬೀಡಿ ಕಟ್ಟಿಕೊಂಡು, ತನ್ನ ಯಜಮಾನರು ಕೂಡ ಹಂತ ಹಂತವಾಗಿ ಅವ್ರು ಹೇಳ್ತಾ ಇದ್ರು, ನಾನು ಅಷ್ಟು ಬಾಡಿಗೆ, ಅವ್ರೇನದನ್ನು ಹೇಳ್ಕೊಳ್ಳೋದಂತೇಳಿ ಅಲ್ಲ, ತಾವೆಷ್ಟು ಕಷ್ಟಪಟ್ಟಿದ್ದೇವೆ. 300 ರೂಪಾಯಿ ಬಾಡಿಗೆಯಿಂದ 25,000 ರೂಪಾಯಿ ಬಾಡಿಗೆ ಇದ್ರೂ ಕೂಡ ತನ್ನ ಮಕ್ಕಳಿಗೆ ಹಸಿವಾದಾಗ ಗಂಡ ಹೆಂಡತಿ ಇಬ್ರು ಕೂಡ ತಿನ್ನದೆ ತನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಬೇಕು, ಅವರನ್ನ ಚೆನ್ನಾಗಿ ಸಾಕ್ಬೇಕೆಂಬ ಪರಿಕಲ್ಪನೆಯೊಂದಿಗೆ ಗಂಡನ ಪ್ರೇರಣೆಯ ಜೊತೆಗೆ ಸತಿಯಾಗಿ ಸಹಧರ್ಮಿಣಿಯಾಗಿ ನಮ್ಮ ಅಣ್ಣನ ಜೊತೆ ಅವರು ದಿನವನ್ನ ಕಳೆದಿರುವಂಥದ್ದು. ಇಂತಹ ದಾಂಪತ್ಯ ಜೀವನದ ನಂತರ ಬಹುಶಃ ಹರೇಕಳದ ಮಣ್ಣೆ ಹಾಗೆ ಇಲ್ಲಿ ಬಹಳಷ್ಟು ಸಾಧಕರನ್ನ ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ, ಅದ್ಭುತ ಕೊಡುಗೆ, ನಾವು ಅದನ್ನ ಸ್ಮರಿಸಲೇಬೇಕಾಗ್ತದೆ. ಅಂತ ಮತ್ತೊಂದು ಅದ್ಭುತ ಕೊಡುಗೆಯನ್ನ ಭಗವಂತ ಸ್ತ್ರೀ ಶಕ್ತಿಯಾಗಿ ಸ್ತ್ರೀ ಕುಲಕ್ಕೆ ಒಂದು ಮಾದರಿಯಾಗುವಂಥದ್ದನ್ನ ಕೊಟ್ಟದ್ದು ಮೈಮುನಕ್ಕನನ್ನ. ಇಂಥ ಮೈಮುನಕ್ಕನವರು ಹರೇಕಳಕ್ಕೆ ಬಂದ ಮೇಲೆ ಬಹುಶಃ ಅವರ ಯಜಮಾನ್ರು ತೀರಿ ಹೋಗ್ತಾರೆ ಸಡನ್ ಆಗಿ. ಅವರ ಹಾರ್ಟ್ ಅಟ್ಯಾಕ್ ಆಗಿ ಅವರು ಕೂಡ ದೊಡ್ಡ ದಾನಿಗಳು ಅಂತ ನಾವು ಕೇಳ್ಪಟ್ಟಿದ್ದೆವು. ಇತ್ತೀಚೆಗೆ ಹರೇಕಳದ ಹೊಸ ನಮ್ಮ ಪಂಚಾಯತ್ ಲೋಕಾರ್ಪಣೆ ಆಗ್ಬೇಕಿದ್ರೆ ತನ್ನ ಹಸು ಇತ್ತು. ಇಡೀ ಒಂದು ನಮ್ಮ ಹರೇಕಳದ ಸುಮಾರು 1,000 ಜನರಿಗೆ ಅನ್ನದಾನವನ್ನು ಕೊಟ್ಟಂತಹ ಮಹಾನ್ ತಾಯಿ ಕೂಡ ಹೌದು. ಅವರ ಮಗಳಿಗೆ ಕೂಡ ಅವರ ಪ್ರೇರಣೆ. ಇವರ ಮುಂದಿನ ಜೀವನ ಹೇಗಿತ್ತು ಮತ್ತೆ ಅವ್ರ ಜೊತೆ ಕೇಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಆತ್ಮೀಯ ವೀಕ್ಷಕ ಬಂಧುಗಳೇ, ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತ ಬದುಕಿನ ಈ ವಾರದ ವಿಶೇಷ ಅತಿಥಿ ನಗುಮುಖದ ನಮ್ಮ ಮೈಮುನಕ್ಕನವರ ಮತ್ತೆ ಸಂದರ್ಶನ ಮುಂದುವರಿಯುತ್ತಾ ಅವರ ಬಾಲ್ಯ, ಯೌವನ, ಮದುವೆಯ ನಂತರದ ದಿನಗಳು ಹೇಗಿತ್ತು, ತನ್ನ ಪತಿಯನ್ನ ತನ್ನ ಮಕ್ಕಳು ಇರುವಾಗಲೇ ಈ ಒಂದು ಹರೇಕಳದ ಈ ಒಂದು ಪುಣ್ಯದ ಮಣ್ಣಿಗೆ ಬಂದು ಕಳ್ಕೊಳ್ತಾರೆ. ಅನಂತರ ಅವರನ್ನ ಜೀವನದ ಪಯಣ ಹೇಗಿತ್ತು ಎಂಬುದನ್ನ ಮೈಮುನಕ್ಕ ತಿಳಿಸ್ತಾರೆ. ಬನ್ನಿ ಕೇಳೋಣ. ಅಕ್ಕ, ಹೀಗೆ ಮುಂದುವರಿಯಿತು. ನೀವು ಹೇಳಿದ್ರಿ ನಿಮ್ಮ ಯಜಮಾನರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು. ಅನಂತರದ ನಿಮ್ಮ ಬದುಕು ಇಡೀ ಒಂದು ಹೆಣ್ಮಕ್ಳನ್ನ ನೋಡ್ಬೇಕು, ಈ ಕುಟುಂಬವನ್ನ ನೋಡ್ಬೇಕು. ಬಹುಶಃ ನೀವೇ ಬ್ರೆಡ್ ವಿನ್ನರ್ ಅಂತ ಹೇಳ್ತೇವೆ.
ಯಾವ ರೀತಿ ಇತ್ತು ಅಕ್ಕ ನಿಮ್ಮ ಬದುಕು? ಬದುಕಂದ್ರೆ ಅವ್ರು ತೀರ್ಕೊಂಡ ಮೇಲೆ ಗಂಡು ಮಕ್ಕಳು ಯಾರು ಇಲ್ಲ. ನನಗೆ ಯಾವುದು ಬೇಡ ಅಂತ ಇತ್ತು, ಮನೆಯೆಲ್ಲ ಮಾರುವ ಅಂತ ಇತ್ತು. ಓಹ್. ಅದಕ್ಕೆ ಮತ್ತೆಂತ ಮಾಡಿದೆ, ಹಸು ಎಲ್ಲ ಮಾರಿದೆ. ಹಸು ಇತ್ತು. ಆಗೆಷ್ಟು ದನಗಳಿದ್ದು? 27 ಹಸು ಇತ್ತು. ಓ ಹೌದಾ, ಎಲ್ಲವನ್ನ ಮಾರಿದ್ರೆ ನೀವು? ಎಲ್ಲ ಮ್ಯಾಟ್ ಮಿಷನ್ ಹಾಲು ಕೊಡುವ ಇದೆಲ್ಲ ಬಕೆಟ್ ಎಲ್ಲ. ಮತ್ತೆ ಬದುಕನ್ನ ಕಟ್ಟಬೇಕಿದ್ರೆ ಹೇಗೆ ನಿಮ್ಗೆ ಈ ಒಂದು ಗೋಮಾತೆ? 2 ಲಕ್ಷ ರೂಪಾಯಿ ಸಿಕ್ಕಿತ್ತು ಹಸು ಎಲ್ಲ ಮಾರಿದೆ. ಏನ್ ಮಾಡಿದ್ರು 8 ಲಕ್ಷವನ್ನ? ಏನು ಮಾಡ್ಲಿಲ್ಲ, ಹಾಗೇನೆ ಇಟ್ಟ. ಇವಳು ಹೇಳಿದಾಲೆ ನನ್ನ 2ನೇ ಮಗಳು, ಅಮ್ಮ ಹಣ ಎಲ್ಲ ಖರ್ಚು ಮಾಡಿದ್ರೆ ಏನು ಮಾಡಿ ಆಗಲ್ಲ, ಮುಗಿಯುತ್ತದೆ, ಸ್ವಲ್ಪ ಆಲೋಚನೆ ಮಾಡುವ ಅಂತ. ಆಯ್ತು ಮಗಳ, ನೋಡುವ ನಾವು ಎಂತಾದ್ರೂ ಮಾಡುವ ಅಂತ. ಬ್ಯಾಂಗ್ಳೂರಲ್ಲಿ ಇದ್ಲು, ಮದುವೆ ಆಗಿತ್ತು. ಬ್ಯಾಂಗ್ಳೂರ್ ಅಲ್ಲಿ ಕೂತ್ಕೊಂಡದ್ದು ಬಾಡಿಗೆಯಲ್ಲಿ. ಆಗ ಎಂತ ಮಾಡಿದೆ, ನೋಡುವ ಮಗಳ ಎಂತ ಆದ್ರೆ ನೋಡುವ, ನೀ ಬ್ಯಾಂಗ್ಳೂರ್ ಬಿಟ್ಟು ಇಲ್ಲಿ ಬಾ ನೋಡುವ ಅಂತ. ಆದರೆ ಮಗುದು 2 ವರ್ಷ ಬರ್ತ್ರೆಗೆ ಇಲ್ಲಿಗೆ ಬಂದಳು. ವರ್ಷದ ಬರ್ತ್ರೆಗೆ ಒಂದು ಹಸು ತೆಗ್ದೆ. ನೋಡಿ ಎಂತ ಪುಣ್ಯದ ಕಾರ್ಯ ನೋಡಿ ಸ್ನೇಹಿತರೆ. ಈ ಮಾತಿನ ಮಧ್ಯದಲ್ಲಿ ನಾವು ಬರ್ತ್ಡೇ ಅಂತ ಹೇಳಿ ಎಷ್ಟೋ ಡಿಜೆ ಹಾಕಿಕೊಂಡು ಯಾವುದೋ ಪಾರ್ಟೀಸ್ಗಳನ್ನೆಲ್ಲ ಮಾಡ್ತೇವೆ. ಅವರ ಪ್ರತಿ ಸಲದ ಬರ್ತ್ಡೇ, ನಾನು ಆಗ್ಲೇ ಹೇಳಿದೆ, ಒಮ್ಮೆ ತನ್ನ ಪುಳ್ಳಿದ್ದು ಹುಟ್ಟುಹಬ್ಬಕ್ಕೇನ ಇಲ್ಲಿ ಅನ್ನದಾನವನ ಪುಳ್ಳಿಯ ಇನ್ನೊಂದು ನೋಡಿ, ಅವರು ಮತ್ತೆ ಜೀವನವನ್ನ ಕಟ್ಟಿಕೊಂಡದ್ದು ತನ್ನ ಮಗಳ ಒಂದು ಪ್ರೇರಣೆಯಿಂದ. ಅದಕ್ಕೆ ಒಂದು ಮಾತಿದೆ, ಗಾದೆ ಇದೆ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಹೇಳಿ. ಬಹುಶಃ ಈ ಒಂದು ಕೋಇನ್ಸಿಡೆನ್ಸ್ ಅಲ್ಲಿ ಅವರ ಮುಂದಿನ ಪಯಣ ಹೇಗಿತ್ತು ಬನ್ನಿ ಕೇಳೋಣ. ಆಗ ಒಂದು ಹಸು ತೆಗ್ದೆ, ಲಕ್ಷ್ಮಿ ಅಂತ ಅದಕ್ಕೆ ಹೆಸರಿಟ್ಟು, ಬಹಳ ಹಸು. ಮತ್ತೆ ಇವೆಲ್ಲ ಬಂದು ಬ್ಯಾಂಗ್ಳೂರಿಂದ ಇಲ್ಲಿಗೆ ಸೆಟ್ಲ್ ಆದಲು. ಒಂದೊಂದು ಹಸು ತೆಗ್ದೆ. ನಾವೇ 1 ವರ್ಷ ನಾವೇ ಕೆಲಸ ಮಾಡಿದ್ವಿ. 6 ತಿಂಗಳು ಆಗುವಾಗ ನಿಮ್ಗೆ ಸ್ವಲ್ಪ ಇದಾಯ್ತು, ಧೈರ್ಯ ಬಂತು ಮತ್ತೆ ಬದುಕಿಗೆ. ಎಲ್ಲ ತೆಗ್ದೆ. ಆ ಹೊತ್ತಲ್ಲಿ ಎಷ್ಟು ದನಗಳಿತ್ತಮ್ಮ? ಯಾವಾಗ? ಒಂದು 6 ತಿಂಗಳ ನಂತರ ಒಂದು 6 ಹಸು ಆಯ್ತು. ಓಹ್. ಅದರ ನಂತರ ಅದ್ರದ್ದೆಂತ ಮಾಡಿದೆ, 6 ತಿಂಗಳಾಗುವಾಗ ಸ್ವಲ್ಪ ನಮಗೆ ಲಾಭ ಸಿಕ್ಕಿತ್ತು. ಆಶ್ರಮ ಹೋಗಿ ಒಂದು ಊಟ ಕೊಟ್ಟೆ. ನೋಡಿ, ಅದ್ಭುತ ಕಲ್ಪನೆ. ಮಾಡಿ ಅಡಿಗೆ ಮಾಡಿ ಬಿರಿಯಾನಿ ಎಲ್ಲ ಮಾಡಿ ಫ್ರೂಟ್ಸ್ ಅದು ಇದೆಲ್ಲ ಕೊಟ್ಟು ಅವರಿಗೆ ಒಳ್ಳೆ ಅವರ ದೇವರ ಹತ್ರ ಇದು ಮಾಡಿದ್ದಾರೆ. ನನಗೆ ಇಲ್ಲಿ ಒಳ್ಳೆ ಇದಾಯ್ತು, ಒಳ್ಳೇದಾಯ್ತು. ಮತ್ತೆ ಒಂದೊಂದೇ ತೆಗೆದು. ಈಗ ಎಷ್ಟು ಹಸುಗಳಿದೆಮ್ಮ? ಈಗ 81 ಮರಿಯೆಲ್ಲ ಬಿಟ್ಟು. ಮೈಮುನಕ್ಕ, ಈಗ ನಿಮ್ಮಲ್ಲಿ ಒಟ್ಟು ಎಷ್ಟು ಹಸುಗಳಿದೆ? 71 ಹಸು. 71 ಹಸುಗಳು. ಬಹುಶಃ ನೀವು ನಿಜವಾಗಿಯೂ ಅನ್ನಪೂರ್ಣೇಶ್ವರ ಹೇಳಿದ್ರು ಮೊದಲಿಗೆ ಲಕ್ಷ್ಮಿ ಅಂತ. ಲಕ್ಷ್ಮಿ ನಿಮ್ಮ ಮನೆಗೆ ಧನಲಕ್ಷ್ಮಿಯಾಗಿ, ಈ ಧನಲಕ್ಷ್ಮಿ ಅಲ್ಲ, ಇಡೀ ನಿಮ್ಮ ಬದುಕಿಗೆ ಒಂದು ಧನಲಕ್ಷ್ಮಿಯಾಗಿ ಬಂದು ಇಡೀ ನಿಮ್ಮ ಬದುಕನ್ನೇ ಚೇಂಜ್ ಮಾಡಿದ್ರು. ನೋಡಿ ಸ್ನೇಹಿತರೆ, ನಾವು ಹೇಳ್ತೇವೆ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಿದ್ರೆ ಅಷ್ಟು ಬೇಕು. ಒಂದು ದನವನ್ನ ತಗೊಂಡದ್ದು 6 ತಿಂಗಳಾಗುವಾಗ ಮತ್ತೆ ಜಾಸ್ತಿ ಆಗಿ ಈಗ 71 ದನಗಳನ್ನ ಸಾಕ್ತಾ ಇದ್ದಾರೆ. ಈ ದನಗಳ ಜೊತೆ, ಗೋಮಾತೆಯ ಜೊತೆ ಇವರ ಬದುಕು ಹೇಗಿದೆ, ಇವರ ದಿನಚರಿ ಹೇಗಿದೆ ಹೇಳ್ತೀರಾ ಅಕ್ಕ? ಯಾವ ರೀತಿ ಇದರ ಸೇವೆ ಮಾಡ್ತೀರಾ? ಯಾವ ರೀತಿ ಹಾಲನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ಯಾವ ರೀತಿ ಅಂದ್ರೆ ಇನ್ನಷ್ಟು ಹೆಣ್ಮಕ್ಳಿಗೆ ಮನೆಯಲ್ಲಿ ಇದ್ಕೊಂಡು ನಾವೆಲ್ಲ ಬದುಕ್ಬೋದು, ಸ್ವಾವಲಂಬಿಯಾಗಿ ಬದುಕ್ಬೋದು. ಧೈರ್ಯ ಬೇಕು. ನಮ್ಗೆಲ್ಲ ಏನಿರುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ಕಂಪನಿಗಳಿಗೆ ಹೋಗೋದು, ಅಲ್ಲಿ ಎಷ್ಟು ಸಂಬಳ, 10 ಸಾವಿರನ ಬೊಡ್ಚಿ ಬಸ್ಸು ಕೈನ್ ಸಾವಿರ ಪಾಪನ್. ಆದ್ರೆ ಮನೆಯಲ್ಲಿ ಇದ್ಕೊಂಡು ಒಂದು ಚಿಕ್ಕ ಜಾಗ ಇದ್ರೂ ಕೂಡ ಯಾವ ರೀತಿ ಜೀವನವನ್ನು ನಡೆಸ್ಬೋದು. ಈ ಗೋಮಾತೆಯರ ಜೊತೆಗೆ ನಮ್ಮ ಮೈಮುನಕ್ಕರ ಬದುಕು ಹೇಗಿದೆ ಬನ್ನಿ ಮತ್ತೊಮ್ಮೆ ಕೇಳೋಣ. ಆತ್ಮೀಯರೇ, ಮೈಮುನಕ್ಕ 71 ಗೋಮಾತೆಗಳಿಗೆ ಮಾತೆಯಾಗಿದ್ದಾರೆ, ತಾಯಿಯಾಗಿದ್ದಾರೆ. ಇಂಥ ಮೈಮುನಕ್ಕನ ದಿನಚರಿ ಹೇಗಿತ್ತು, ಈ ಗೋಮಾತೆಯರ ಸೇವೆಯ ಜೊತೆಗೆ ಆ ಕ್ಷೀರ ಭಾಗ್ಯವನ್ನ ಹೇಗೆ ಜನರಿಗೆ ಕೊಡ್ತಾರೆ, ಅದರ ಡಿಸ್ಟ್ರಿಬ್ಯೂಷನ್ ಹೇಗೆ, ಅವರ ದಿನಚರಿಯ ಬಗ್ಗೆ ಬನ್ನಿ ಕೇಳೋಣ. ಅಕ್ಕ, ನಿಮ್ಮ ದಿನದ ಆರಂಭ ಮತ್ತು ದಿನದ ಅಂತ್ಯ ಹೇಗಿದೆ ಈ ತಾಯಂದಿರ ಸೇವೆ ಮಾಡಿಕೊಂಡು? ದಯವಿಟ್ಟು ನಮ್ಮ ವೀಕ್ಷಕರಿಗೆ ಪ್ರೇರಣೆಯಾಗಿ ತಿಳಿಸ್ತೀರಾ? ಈಗ ಜನ ಇಲ್ಲ, ನಾವೇ ಮಾಡಬೇಕು. 4 ಗಂಟೆ ಹೇಳ್ಬೇಕು. 4 ಗಂಟೆಗೆ ಹೇಳ್ತೀರಿ? 4 ಗಂಟೆಯಲ್ಲಿ ಸಗಣಿ ತೆಗಿಲಿಕ್ಕೆ ಜನ ಇದ್ದಾರೆ. ಅಟ್ಟೆ ಎಲ್ಲ ತೊಳೆದ ಮೇಲೆ ಮಿಷನ್ ಹಾಕ್ಬೇಕು. ನಾವೇ ಮಿಷನ್ ಹಾಕುದು. ಈಗ ಬಹಳ ಶುಚಿತ್ವವನ್ನು ನೀವು ಕೇರ್ ಮಾಡ್ಬೇಕಾಗ್ತದೆ ಹಾಲಾಗಿರೋದ್ರಿಂದ. 7 ಗಂಟೆಗೆ 7:15 ಹಾಲು ಡೈರಿಗೆ ಹೋಗ್ಬೇಕು. ಅಂದ್ರೆ ಡೈರಿಯಿಂದ ಗಾಡಿ ಬರುತ್ತಾ, ತಾವೇ ಕೊಂಡೋಗಿ ಸಪ್ಲೈ ಮಾಡುವ? ನೋಡಿ
ಎಷ್ಟು ಕಷ್ಟ ಇದೆ ಮಹಿಳೆಯರಾಗಿದ್ಕೊಂಡು 4 ಗಂಟೆ ಅಂದ್ರೆ ನಾವೆಲ್ಲ ಕನಸು ಕಾಣ್ತಾ ಬೆಚ್ಚಗೆ ಮಲಗಿರುವಂತಹ ಸಂದರ್ಭ. ಆದ್ರೆ 4 ಗಂಟೆಗೆ ಎದ್ಕೊಂಡು ಆ ಗೋಮಾತೆಯರ ಹಟ್ಟಿಗೆ ಹೋಗಿ ಸಗಣಿ ತೆಗೆದು ಅವರ ಸೇವೆ ಮಾಡಿ ಬಹಳ ಪರಿಶುದ್ಧವಾಗಿ ಒಳ್ಳೆ ಕ್ವಾಲಿಟಿ ಇರುವಂತ ಹಾಲನ್ನೇ ನಮ್ಮ ಜನತೆಗೆ ಕೊಡ್ಬೇಕೆಂಬ ಸಂಕಲ್ಪದೊಂದಿಗೆ ಮೈಮುನಕ್ಕ ಸೇವೆ ಮಾಡ್ತಾ ಇದ್ದಾರೆ. ಏನು ಸಂತೃಪ್ತಿ ಸಿಗ್ತಾ ಇದೆ ನಿಮ್ಗೆ? ಯಾವ ರೀತಿಯ ನಿಮ್ಗೆ ಖುಷಿ ಸಿಗ್ತಾ ಇದೆ? ಹೇಗಿದೆ ನಿಮ್ಮ ಬದುಕು ಈಗ? ಪರವಾಗಿಲ್ಲ, ಒಳ್ಳೆ ಇದಾಗ್ತಾ ಉಂಟು. ಮಕ್ಕಳಿದ್ದಾರೆ, ಅದೆಲ್ಲ ಬೇಕಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದ ಬದುಕನ್ನ ಸಂತೃಪ್ತವಾದಂತ ಬದುಕಿಗೆ ಈ ಹಂತಕ್ಕೆ ಏನಿಲ್ಲದೆ 0ದಿಂದ ನೀವು ಮೇಲ್ ಬಂದವರು, 0ಯಿಂದ ಮೇಲಕ್ಕೆ ಏರಿ ಬದುಕಿನ ಬೇರೆ ಬೇರೆ ಮಜಲನ್ನ ನೋಡಿದವರು. ನೀವು ಈ ಒಂದು ಸಂತೃಪ್ತವಾದ ಬದುಕಿನ ನೆಲೆಯಲ್ಲಿರುವಂತ ಸಂದರ್ಭದಲ್ಲಿ ಯಾರಿಗೆಲ್ಲ ಉಪಕಾರ ಸ್ಮರಣೆ ಅಂದ್ರೆ ಯಾರನ್ನ ನೆನೆಸ್ಲಿಕ್ಕೆ ನಿಮ್ಗೆ ಸಪೋರ್ಟ್ ಮಾಡಿದವ್ರು ಇರ್ಬೋದು, ಆಶೀರ್ವಾದ ಮಾಡಿದವ್ರು ಇರ್ಬೋದು, ಯಾರನ್ನಾದ್ರೂ ನೆನೆಸ್ಕೊಳ್ಲಿಕ್ಕೆ ಇಷ್ಟಪಡ್ತೀರಕ್ಕ? ಅಂದ್ರೆ ಯಾವ ರೀತಿ ಮಟ್ಟಕ್ಕೆ ಬೆಳಿಬೇಕಿದ್ರೆ ನೀವು ಹೇಳಿದ್ರೆ ಹಿಂದಿನೊಂದು ಬೇಕೇ ನಮ್ಗೆ ಯಾರಾದ್ರೂ ಅವ್ರು ನಮ್ಗೆ ಸಪೋರ್ಟ್ ಮಾಡುತ್ತಾ ನಿಮ್ಮನ್ನ ಈ ಮಟ್ಟಕ್ಕೆ ಯಾರಂತ ಗೊತ್ತಿಲ್ಲ ಮೈಮುನಕ್ಕ ಅಂತ ಹೇಳಿದ್ರೆ ಅಂತ ಪಬ್ಲಿಸಿಟಿಯನ್ನ ಕೊಟ್ಟವರು ಅನ್ಸಾರ್ ಇನೋಲಿ ಫಸ್ಟಿಗೆ ಇಲ್ಲಿಗೆ ಬಂದದ್ದು. ಅದ್ರ ನಂತರ ಎಲ್ಲರಿಗೆ ಗೊತ್ತಾಯ್ತು. ಓಕೆ. ಅದಕ್ಕೆ ದಿಂಜ ಸಪೋರ್ಟ್ ಮಾಡಿದ್ದು ಇವರು ನಮ್ಮ ಸತ್ತಾರ್ ಅವರು ಇದ್ದಾರಲ್ಲ, ಒಳ್ಳೆ ಇದು ಮಾಡಿದ್ದಾರೆ ಅವರು ನಿಮ್ಮ ಪಂಚಾಯತಿಯಿಂದ. ಬಹುಶಃ ನನಗೆ ಗೊತ್ತಿರುವ ಹಾಗೆ ಹೆಣ್ಣೊಬ್ಬಳು ಒಬ್ಬಂಟಿಯಾಗಿ ಏನಾದರೂ ಸಾಧನೆಯನ್ನ ಮಾಡಬೇಕಿದ್ರೆ ಅವಳಿಗೆ ತುಳಿಯುವವರೇ ಹೆಚ್ಚು. ಅವಳ ಜೀವನದ ಬೇರೆ ಬೇರೆ ಮಜಲುಗಳಲ್ಲಿ ಮೈಮುನಕ್ಕ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅವರೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಅವ್ರು ಆಗ್ಲೇ ಹೇಳಿದ್ರು. ಯಾರೆಲ್ಲ ಏನೆಲ್ಲ ಮಾಡಿದ್ರು ಅವ್ರಿಗೆಲ್ಲ ಒಳ್ಳೇದು ಮಾಡಲಿ, ಅವ್ರು ಒಳ್ಳೇದಾಗ್ಲಿ ಅಂತ. ಇದು ಒಂದು ಹೆಣ್ಣಿನ ಮನಸ್ಸು. ಅದಕ್ಕೆ ಹೇಳ್ತಾರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳಂತ. ಅಂತ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿಲ್ಲದ ಮೈಮುನಕ್ಕನನ್ನ ಇಡೀ ಸಮಾಜಕ್ಕೆ ಪರಿಚಯಿಸಿ ಇವತ್ತು ಮೈಮುನ ಮತ್ತು ನಿಮ್ಮ ಮಗಳು ಮರ್ಜಿನ ಪುಸ್ತಕವೇ ಬಿಡುಗಡೆ ಆಗಿದೆ. ಬಹಳ ಚೆನ್ನಾಗಿದೆ. ಅನ್ಸರ್ ಇನೋಲಿ ಅವರ ಒಂದು ನಿರ್ದೇಶನದಲ್ಲಿ ಬಹಳ ಅದ್ಭುತವಾದಂತ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡುವಲ್ಲಿ ಆ ಸಾಧನೆಯನ್ನು ಮಾಡಿದಂತ ಈ ಸಂದರ್ಭದಲ್ಲಿ ಪತ್ರಕರ್ತರಾದಂತ ಹಿರಿಯ ಅನ್ಸರ್ ಇನೋಲಿ ಅವರು ಮತ್ತು ನಮ್ಮ ಹರೇಕಳ ಪಂಚಾಯತ್ನ ಸತ್ತಾರ್ ಅವರ ಜೊತೆಗೆ ಒಂದಷ್ಟು ಕಾಣದ ಕೈಗಳು ಇವರಿಗೆ ಅವರ ಸಾಧನೆಗೆ ಪ್ರೇರಣೆಯಾಗಿದೆ ಅಂತ ಹೇಳಿ ಬಹಳ ಕೃತಜ್ಞತಾ ಪೂರ್ವಕವಾಗಿ ನಮ್ಮ ಜೊತೆ ಹೇಳ್ತಾ ಇದ್ದಾರೆ. ಇಂಥ ಒಂದು ತಾಯಿಯ ಮಹತ್ವವಾದಂತ ಬದುಕು ಮತ್ತಷ್ಟು ಸುಖಕರವಾಗಿರಲಿ. ಮೈಮುನಕ್ಕ ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ ಹೇಳಿದಾಗೆ ಮುಂದೆ ಈ ಒಂದು ಬ್ರೇಕ್ನ ನಂತರ ಅವರ ಮಗಳು ನಮ್ಮ ಜೊತೆ ಸೇರ್ತಾಳೆ. ಅವಳು ಏನಂತಾಳೆ ತನ್ನ ತಾಯಿಯ ಸಾಧನೆಯ ಬಗ್ಗೆ ಬನ್ನಿ ಕೇಳೋಣ. ಈಗ ಒಂದು ಪುಟ್ಟ ಬ್ರೇಕ್. ಆತ್ಮೀಯ ಪೊಸಕುರಲ್ ಮಾಧ್ಯಮದ ವೀಕ್ಷಕ ಬಂಧುಗಳೇ, ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕಿನ ಮೈಮುನಕ್ಕನ ಕಥನವನ್ನ ಕೇಳಿದ್ರೆ ಅವರ ಬೆನ್ನೆಲುಬಾಗಿ, ಅವರ ಶಕ್ತಿಯಾಗಿ, ಪ್ರೇರಣೆಯಾಗಿ ಅವರ ಜೊತೆ ನಿತ್ಯ ನಿರಂತರ ಹೊಸ ಬದುಕಿಗೆ ನಾಣ್ಣುಡಿಯನ್ನ ಕೊಟ್ಟಂತವಳು ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಬಹಳ ನಾನು ಅವರನ್ನ 2-3 ಕಾರ್ಯಕ್ರಮದಲ್ಲಿ ಗಮನಿಸಿದ್ದೇನೆ. ಮರ್ಜಿನ ಅವರು ತನ್ನ ಕಿರಿ ವಯಸ್ಸಲ್ಲೇ ತಾಯಿಗೆ ಹೇಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿತ್ತ, ಬೆಂಗಳೂರಲ್ಲಿ ಇದ್ಕೊಂಡು ತಂದೆ ತೀರಿ ಹೋಗುವಂತ ಕಾಲದಲ್ಲಿ ಇಡೀ ಕುಟುಂಬಕ್ಕೆ ಸಪೋರ್ಟ್ ಆಗಿ ತಾಯಿಯನ್ನ ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ಅವಳು ನಿಸ್ವಾರ್ಥವಾಗಿ ಸೇವೆಯ ಜೊತೆಗೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಪ್ರೇರಣೆಯನ್ನ ಕೊಟ್ಟವಳು ಅವರ ಮುದ್ದಿನ ಮಗಳು ಮರ್ಜಿನ್ ಅವರು ನಮ್ಮ ಜೊತೆ ಇದ್ದಾರೆ. ಮರ್ಜಿನ್ ಅವರು ತನ್ನ ತಾಯಿಯ ಸಾಧನೆಯ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಮಸ್ಕಾರ ಮರ್ಜಿನ್ ಅವರೇ. ಹೇಳಿ, ಇವತ್ತು ಮರ್ಜಿನ್ ಅವರು ಬಹುಶಃ ಕರ್ನಾಟಕ ರಾಜ್ಯದಾದ್ಯಂತ ತಾಯಿ ಮಗಳು ಬಹಳ ಸಾಧನೆಯ ಹಿರಿಮೆಯ ಜೊತೆ ಮನೆ ಮಾತಾಗಿದ್ದೀರಾ. ನಮ್ಮಂತೆಲ್ಲ ಹೆಣ್ಮಕ್ಳಿಗೆ ಸಮಾಜದ ಪ್ರೇರಣೆ ಆಗಿದ್ದೀರಾ. ನಿಮ್ಮ ತಾಯಿಯ ಸಾಧನೆಯ ಬಗ್ಗೆ, ತಾಯಿಯ ಬದುಕಿನ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ನನ್ನ ತಾಯಿ ಚಿಕ್ಕದಿಂದಲೇ ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ. ಅಂದ್ರೆ ಗದ್ದೆಯಲ್ಲಿ ಕೆಲಸ ಮಾಡಿ ಹಸು ಇಲ್ಲ, ಆದ್ರೂ ಕೂಡ ಅವ್ರಿಗೆ ಮದ್ವೆ ಇತ್ತು. ನನ್ನ ಅಪ್ಪನಿಗೆ ಮದ್ವೆಗೆ ಕೂಡ ತುಂಬಾ ಕಷ್ಟ, ಅಂದ್ರೆ ತುಂಬಾ ಕಷ್ಟಪಟ್ರು. ಅಲ್ಲಿಂದ ನಮ್ಮನ್ನ ಮತ್ತೆ ನನಗೆ ನಾವು 2 ಅಕ್ಕ ಮತ್ತು ನಾನು ಇದ್ದೆ. ಹಾಗೆ ನಾವು ಇಬ್ಬರು ಇದ್ರು. ಅದು ಉಳ್ಳಾಲಕ್ಕೆ ಬಂದ್ರು. ಅಂದ್ರೆ ಉಳ್ಳಾಲದಲ್ಲಿ ತುಂಬಾ ಬೀಡಿ ಕಟ್ತಾ ಇದ್ರು ಅವರು. ಅಂದ್ರೆ ಬೀಡಿ ಕಟ್ಟುವುದರಲ್ಲಿ ಕೂಡ ಅವರು ಕೂಡ ನಮ್ಮನ್ನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಕಲಿಸ್ತಿದ್ರು. ಆದ್ರೂ ಕೂಡ ನಮ್ಗೆ ತುಂಬಾ ಇನ್ಸ್ಪೈರ್ ಆಗ್ತಿದ್ರು ನನ್ನ ಅಪ್ಪ ಕೂಡ ಅಮ್ಮ. ಯಾಕೆಂದ್ರೆ ಇಷ್ಟು ಕಷ್ಟದಲ್ಲಿ ಕೂಡ ನಮ್ಮನ್ನು ಇಂಗ್ಲಿಷ್ ಕಲಿಸ್ಬೇಕಂದ್ರೆ ತುಂಬಾ ಇಂಪ್ರೆಸ್. ನಾವು 3 ಜನ ಕೂಡ ಇಂಗ್ಲಿಷ್ ಮೀಡಿಯಂ ಮೇಲೆ ಕಲಿತಾ ಇದ್ರು. ಅಷ್ಟು ಕಷ್ಟ ಇದ್ರು ಅವರು. 2 ಜನ ರಾತ್ರಿ ಮಲಗದು ಬೀಡಿ ಕಟ್ಟಿ ಕೂಡ ನಮ್ಮನ್ನು ಇಂಗ್ಲಿಷ್ ಮೀಡಿಯಂ ಕಲಿಸಿದ್ದಾರೆ ಪಾಪ. ಆದ್ರೂ ಕೂಡ ಆಗ ಕೂಡ ನಾನು ಅಪ್ಪ ಅಮ್ಮನಿಗೆ ಸಪೋರ್ಟ್ ಮಾಡ್ತಿದ್ದೆ. ಅಂದ್ರೆ ಬೀಡಿ ತಗೊಂಡು ಹೋಗ್ಬೇಕು, ಸ್ಕೂಲ್ ಬಿಟ್ಟು ಬಂದು ಫುಲ್ ಇನ್ಸ್ಪೈರ್ ಆಗಿದ್ದ ಅವರಿಗೆ. ಆದ್ರೂ ಕೂಡ ನಂತರ ಎಷ್ಟೋ ಕಾಲ ಕಳೆದ ಮೇಲೆ ನಾವು ಈ ಮನೆ ತೆಗೆದ್ವಿ. ಮನೆ ತೆಗೆದು ಕೂಡ ಎಂತಾಯ್ತು, ಅಪ್ಪ ಖಾಲಿ 10 years ಇದ್ರು ಈ ಮನೆಯಲ್ಲಿ. ಅಪ್ಪನನ್ನು ಕೂಡ ನಾವು ಕಲ್ತ್ಕೊಂಡ್ವಿ.
ಮತ್ತೆ ಅಂದ್ರೆ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ನಮ್ಮನೆಗೆ ಗಂಡು ಮಕ್ಕಳಿಲ್ಲ ಅಂತೇಳಿ ನಮ್ಮ ಫ್ಯಾಮಿಲಿ ತುಂಬಾ ಇನ್ಸಲ್ಟ್ ಮಾಡಿದ್ದಾರೆ. ಅಂದ್ರೆ ಯಾಕೆ ನಿನ್ಗೆ ಒಂದು ಗಂಡು ಮಕ್ಕಳಿಲ್ಲ, ಏನ್ ಮಾಡ್ತೀಯ ಅಂತ ಹೇಳಿ ಅಪ್ಪ ತೀರ್ಕೊಂಡು ಹೋಗಿ. ಆಗ ನನ್ನ ಅಮ್ಮನ ಹತ್ರ ನಾವು ಹೇಳ್ತಿದ್ವಿ, ಅಮ್ಮ ನೀನು ಏನು ಹೆದರ್ಬೇಡ, ಹೋಗ್ಬೋದು ಮುಂದೆ, ನಾವು ಏನಾದ್ರೂ ಮಾಡುವ ಅಂತೇಳಿ. ಅದಕ್ಕೆ ನನಗೆ ತುಂಬಾ ಇನ್ಸ್ಪಿರೇಷನ್. ನನ್ನ ಅಮ್ಮನನ್ನು ಸ್ವಲ್ಪ ಮುಂದೆ ತಂದು ಅವರನ್ನು ಎಲ್ಲರಿಗೆ ತೋರಿಸ್ಬೇಕು, ನನ್ನ ಅಮ್ಮನಿಂದ ಸಾಧ್ಯವಿದೆ ಮಾಡ್ಲಿಕ್ಕೆ ಅಂತೇಳಿ. ಖಂಡಿತ ಒಂದು ತಾಯಿಗೆ ಮಗಳಾಗಿಕ್ಕಿಂತಲೂ ಮಗಳೇ ತಾಯಿಯಾಗಿ ಅಮ್ಮನ ಇನ್ಸ್ಪಿರೇಷನ್ ಕೊಟ್ರಿ. ಹೇಗೆ ಮತ್ತೆ ಅಮ್ಮ ಹೇಳಿದ್ರು ಮೊದಲು ನಿಮ್ಮ ಹುಟ್ಟುಹಬ್ಬಕ್ಕೆ ನಾ ಒಂದು ದನವನ್ನ ತಗೊಂಡೆ ಅಂತ ಹೇಳಿ? ನನ್ನ ಹುಟ್ಟುಹಬ್ಬಕ್ಕೆಲ್ಲ, ನನ್ನ ಮಗಳ ನಿಮ್ಮ ಮಗಳ ಹುಟ್ಟುಹಬ್ಬಕ್ಕೆ ಅಂದ್ರೆ ಪುಳ್ಳಿ ಒಂದು ನಿಮಗೆ ಅಂದ್ರೆ ಮೊಮ್ಮಗಳು ಅವರಿಗೆ ಒಂದು ಇನ್ಸ್ಪಿರೇಷನ್ ಮತ್ತು ಒಂದು ಮೋಟಿವ್ ಅಂತ ಹೇಳಿ ಆಯ್ತು. motive ಆದ್ರು. ಈಗ ಹೇಗಿದೆ ಮಗ ನಿಮ್ಮ ಬದುಕು? ಈಗ ಏನ್ ಮಾಡ್ತಾ ಇದ್ರಿ ನೀವು? ಬಹುಶಃ ನಮ್ಗೆ ಕೇಳ್ಪಟ್ಟಾಗೆ ಯಾವುದೇ ಪ್ರಚಾರ ಇಲ್ಲದೆ ಬಡ ಹೆಣ್ಮಕ್ಳಿಗೆ ಮದುವೆ ಆಗುವಾಗ ದಾನ ಧರ್ಮ ಮಾಡುವಂತದ್ದು ಇರ್ಬೋದು, ಅಂದ್ರೆ ಮತ್ತೆ ಯಾವ ರೀತಿ ಬದುಕಿದೆ? ಹಾಗೆ ಇನ್ಸ್ಪಿರೇಷನ್ ಬರ್ಲಿಕ್ಕೆ ಕಾರಣ ನನ್ನ ಅಪ್ಪನಿಗೆ ಕೂಡ. ಅಂದ್ರೆ ನಮ್ಗೆ ಈಗ ನೋಡಿ, ನಾವು ಕಷ್ಟದಲ್ಲಿರುವಾಗ ಯಾರಾದ್ರೂ ₹1 ಕೊಟ್ಟದ್ದು ಕೂಡ ಆಗ ನಂಗೆ ನೆನಪಿದೆ ಈಗ. ಹಾಗೆ ನಮ್ಮ ತರನೆಲ್ಲ ಅವರಂತೇಳಿ ನನ್ನ ಅಪ್ಪ ಹೇಳ್ತಿದ್ರು, ನಾವು ಎಲ್ಲರಿಗೆ ಕೊಡ್ಬೇಕು, ಆಗ ಅವರಿಗೆ ಕೂಡ ಯೂಸ್ ಆಗ್ತದೆ. ಯಾವ್ದ್ರೆ ನಾವೇ ತಿನ್ಬಾರ್ದು, ನಾವೇ ಇಡ್ಬಾರ್ದು ಮನೆಯಲ್ಲಿ ಅಂತೇಳಿ. ನೋಡಿದ್ರ ಸ್ನೇಹಿತರೆ, ಬದುಕು ಕಷ್ಟಕರವಾಗಿ ಮೇಲೆ ಬಂದಾಗ ಯಾವ ರೀತಿ ನಿರ್ವಹಣೆ ಮಾಡ್ಬೋದು. ತನ್ನ ತಂದೆ ತಾಯಿ ಕೇವಲ ಇನ್ಸ್ಪಿರೇಷನ್ ಮಾತ್ರ ಅಲ್ಲ, ಬಡ ಹೆಣ್ಮಕ್ಳಿಗೆ ನಮಗೆ ಗೊತ್ತಿದ್ದಾಗೆ ಮೈಮುನಕ್ಕನವರು ಈಗಲೂ ಕೂಡ ಒಂದಷ್ಟು ಬಡ ಹೆಣ್ಮಕ್ಳಿಗೆ ಮದುವೆ ಆದಾಗ ಗೊತ್ತಿಲ್ಲದೆ ಒಂದಷ್ಟು ಸೇವೆಗಳನ್ನ ಮಾಡ್ತಾ, ಯಾರೇ ಬರಲಿ ಖಾಲಿ ಕೈಯಲ್ಲಿ ಕಳಿಸುವಂತ ಗುಣ ಇಲ್ಲ. ತನ್ನಲ್ಲಿ ಏನಿದೆ ತನಗೆ ಒಂದು ಪಾಲಿದ್ರೆ ಸಮಾಜಕ್ಕೆ ಒಂದು ಪಾಲು. ಅದು ಹೆಣ್ಣು ಮಕ್ಕಳ ತಾಯಿಯಾಗಿ ಬಹುಶಃ ಆ ಇನ್ಸ್ಪಿರೇಷನ್ ಅನ್ನ ಮಕ್ಕಳು ಕೂಡ ಉಳಿಸ್ಕೊಂಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಸೆನ್ಸ್ ಜಾಗ ಇದ್ರೆ ಅದು ನನ್ನ ಪಾಲು ನಿನ್ನ ಪಾಲು ಅಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಾಗಿದ್ಕೊಂಡು, ಹೆಣ್ಮಕ್ಳಿಗೆ ಸ್ವಲ್ಪ ಆಸೆ ಜಾಸ್ತಿ ಅಂತ ಹೇಳ್ತಾರೆ, ಅಮ್ಮಂದು ಅಪ್ಪಂದೆಲ್ಲ ಯಾರಿಗೂ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅದೆಲ್ಲವನ್ನ ಬಿಟ್ಟು ತನ್ನ ತಾಯಿಯ ಒಂದು ಜೀವನದ ಸಾರ್ಥಕತೆಯ ಕ್ಷಣಗಳಲ್ಲಿ ಇದು ಸಾರ್ಥಕ ಬದುಕು. ನಾವೆಷ್ಟು ದಿವಸ ಬದುಕ್ತೇವಂತ ಗೊತ್ತಿಲ್ಲ. ಅದಕ್ಕೆ ಒಂದು ಕವನ ಇದೆ, ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ ಅಂತೇಳಿ. ಬಹುಶಃ ಸಂತೃಪ್ತಿಯಾದಂಥ ಬದುಕನ್ನ ಇವತ್ತು ನಡೆಸ್ತಾ ಇದ್ದಾರೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಒಂದು ಯಂಗ್ ಅಂಡ್ ಎನರ್ಜೆಟಿಕ್, ಬಹುಶಃ ಮಗಳ ನೋಡುಗರು ನಮ್ಮದು ತುಂಬಾ ಜನ ಇದ್ದಾರೆ. ನಿಮ್ಮ ಇಂಗ್ಲಿಷ್ ಫ್ಲೂಯೆನ್ಸ್ ಕೂಡ ಬಹಳ ಚೆನ್ನಾಗಿದೆ. ಈ ಪುಸ್ತಕ ಬರೆದ ನಂತರ ನಿಮ್ಮ ಸ್ಟೋರಿ ಬಂದ್ಮೇಲೆ ನಿಮ್ಗೆ ಫೀಡ್ಬ್ಯಾಕ್ ಹೇಗಿತ್ತು? ಮತ್ತೆ ಅಮ್ಮನಿಗೆ ಏನೆಲ್ಲ ಪ್ರಶಸ್ತಿಗಳು ಬಂತು? ಈಗ ಅಮ್ಮನ ಬದುಕು ಹೇಗಿದೆ? ಯಾರೆಲ್ಲ ಬರ್ತಾರೆ ಅಂದ್ರೆ ನಿಮ್ಮಿಂದ ಅವರ ಬದುಕಿಗೆ ಪ್ರೇರಣೆ ಅಥವಾ ಏನಾದ್ರು ದಾನ ಧರ್ಮಗಳಿಗೆ? ಹೇಗಿದೆ ಮಗ ನಿಮ್ಮ ಬದುಕು ಈಗ? ಈಗ ನಾನಂದ್ರೆ ಉಂಟಲ್ಲ, ಇಂಜಿನಿಯರಿಂಗ್ ಮಾಡಿದ್ದೇನೆ, ಆದ್ರೂ ಕೂಡ ಎಲ್ಲರೂ ನನ್ನ ಹತ್ರ ಕೇಳ್ತಾರೆ, ಇಷ್ಟು ಕಲ್ತು ಯಾಕೆ ನೀವು ಅಮ್ಮನ ಜೊತೆ ಅಟ್ಟಿಯಲ್ಲಿ ಕೆಲಸ ಮಾಡ್ತೇನೆ ಅಂತೇಳಿ. ಈಗ ನಾನು ಅಮ್ಮನ ಬಿಟ್ಟು ಕೆಲಸಕ್ಕೆ ಹೋಗಿದ್ರೆ ಪಾಪ ಅವರಿಗೆ ಯಾರೂ ಇಲ್ಲ ಸಪೋರ್ಟ್ ಕೊಡ್ಲಿಕ್ಕೆ. ಅದಕ್ಕಿಂತ ಮುಖ್ಯ ಯಾರು ನನಗೆ ನನ್ನ ಅಮ್ಮ. ಅದಕ್ಕೆ ನಾನು ಅಮ್ಮನಿಗೆ ಸಪೋರ್ಟ್ ಮಾಡ್ತಿದ್ದೇನೆ. ಈಗ ಹಟ್ಟಿಯಲ್ಲಿ ಕೆಲಸ ಮಾಡೋದು ಅದು ಇದೆಯಲ್ಲ ಅಂದ್ರೆ ನನಗೆ ಕೂಡ ಅವರು ತುಂಬ ಇನ್ಸ್ಪೈರ್ ಆಗಿದ್ದಾರೆ. ಯಾಕೆಂದ್ರೆ ನನಗೆ ಕೂಡ ಒಂದು ಮದುವೆ ಇತ್ತು, ಅವನು ಕೂಡ ನನ್ನನ್ನು ಬಿಟ್ಟು ಹೋದ. ಯಾಕೆ ನನಗೆ ಕೂಡ ಹೆಣ್ಣು ಮಗು ಹೋಯ್ತು, ಅದಕ್ಕಿಂತ ಅವನು ಕೂಡ ನನ್ನನ್ನು ಬಿಟ್ಟು ಹೋದ. ಆಗ ಕೂಡ ಅಮ್ಮ ನನಗೆ ತುಂಬ ಸಪೋರ್ಟ್ ಮಾಡಿದರು, ಏನಾಗಲ್ಲ ಮಾಡ್ತೀನ ಇರು, ಏನಾದರೂ ನೀನು ಮುಂದೆ ಬರ್ಬೋದು ಹಾಗೆಲ್ಲ ಹೇಳಿದ್ರು. ಆದರೂ ಕೂಡ ನಾನು ಓಕೆ. ಈಗ ನನಗೆ 1 ವರ್ಷ ಆದ ಮೇಲೆ ಮದುವೆ ಇತ್ತು. ನನ್ನ ಅಮ್ಮ ಮದುವೆ ಮಾಡಿದ್ರು, ತುಂಬ ಗ್ರ್ಯಾಂಡಲ್ಲಿ ಮಾಡಿದ್ರು. ನಾನು ತಿಳ್ಕೊಳ್ಳೇ ಇಲ್ಲ ನನ್ನ ಅಮ್ಮ ಇಷ್ಟು ಗ್ರ್ಯಾಂಡಲ್ಲಿ ಮದುವೆ ಮಾಡ್ಬೋದು ಅಂತೇಳಿ. ಆದರೆ ಅಷ್ಟು ಗಂಡ ಈಗ ನಾನು ಮದುವೆ ಆಗದವನನ್ನೇ ಮದುವೆ ಆಗಿ ತುಂಬ ನನಗೆ ಇದು ಮಾಡ್ತಿದ್ದಾರೆ. ಪಾಪ ಅವನನ್ನು ತುಂಬ ಚೆಂದಾಗಿ ನೋಡ್ತಿದ್ದಾನೆ. ಆದರೂ ಕೂಡ ನನ್ನ ಅಮ್ಮ ಈವಾಗಲೂ ಕೂಡ ನನ್ನ ಕೈ ಬಿಡಲಿಲ್ಲ. ಅವರು ತುಂಬ ಚೆನ್ನಾಗಿ ನೋಡ್ತಿದ್ದಾರೆ, ತುಂಬ ಇನ್ಸ್ಪೈರ್ ಆಗಿದ್ದಾರೆ ನನಗೆ. ಅಮ್ಮನಿಗೆ ಬಹಳಷ್ಟು ಪ್ರಶಸ್ತಿಗಳು ಬಂತು ಅಂತ ಹೇಳಿ ಕೇಳ್ಪಟ್ಟವು. ಏನೆಲ್ಲ ಪ್ರಶಸ್ತಿಗಳು ಬಂದಿದೆ ಮಗ? ಅಮ್ಮನಿಗೆ ಪ್ರೆಸ್ ಕ್ಲಬ್ಬಲ್ಲಿ ಬಂದಿದೆ, ಮತ್ತು ಬ್ಯಾರಿಸ್ ಅವಾರ್ಡ್ ಬಂದಿದೆ, ಮತ್ತು ಗೋಲ್ಡ್ ಶಾಪಲ್ಲಿ ನಾರಿಯರ್ ಪ್ರಶಸ್ತಿ, ಮತ್ತು ಸಿಟಿ ಗೋಲ್ಡಲ್ಲಿ ತುಂಬ ಪ್ರಶಸ್ತಿ ಬಂದಿದೆ ಅವರಿಗೆ. ಈಗ ಸ್ಕೂಲಲ್ಲಿ ಹಾಗೆ ಅವರಿಗೆ ಕೊಡುವುದಂದರೆ ತುಂಬ ಇಂಟ್ರೆಸ್ಟ್ ಅವರಿಗೆ. ಯಾರಾದರೂ ಬಂದು ಅಲ್ತ್ರೆ ಸಾಕು ಅವ್ರು ಕೊಡ್ತಾರೆ ಅಲ್ಲ. ಸ್ನೇಹಿತರೆ, ಒಂದು ನೀವು ಗಮನಿಸಿ, ಅವರು ಯಾವುದೇ ಪ್ರಶಸ್ತಿಗಳಿಗೆ ಅರ್ಜಿ ಹಾಕಿದವರಲ್ಲ. ನಮಗೂ ಕೂಡ, ನಾನು ಮತ್ತು ನಮ್ಮ ಆಸೆ ಬರುವಾಗ ನಮಗೆ ಶಾಕ್ ಆಯಿತು. ಇಷ್ಟೆಲ್ಲ ದಾನ ಧರ್ಮಗಳು, ಇಷ್ಟೆಲ್ಲ ಒಂದು ಸೇವೆಯನ್ನು ಮಾಡುವಂಥ ತಾಯಿಗೆ ಯಾಕೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿಲ್ಲ ಅಂತೇಳಿ ಬಂದ ಕೂಡಲೇ ಕೇಳಿದೆ ನಾನು. ಇದು ಸ್ನೇಹಿತರೆ ಬದುಕು. ನಿಸ್ವಾರ್ಥ ಸೇವೆ ಮಾಡುವವರು ಯಾರು ಕೂಡ ಪ್ರಶಸ್ತಿಗಳ ಹಿಂದೆ ಹೋಗುವುದಿಲ್ಲ. ಅವರನ್ನೇ ಅರಸಿ ಬರಬೇಕೆಂಬ ಉದ್ದೇಶ ಇರ್ಬೋದು, ಆದರೆ ಇಡೀ ಯಾವುದೇ ಸರ್ಕಾರ ಇರಲಿ ಅವರಲ್ಲಿ ಒಂದು ಭಿನ್ನ ಮನವಿ ಇಷ್ಟೇ, ಇಂಥ ಒಂದು ನಿಸ್ವಾರ್ಥ ಸೇವೆ ಮಾಡುವವರನ್ನು ಸರ್ಕಾರಗಳು ಗುರುತಿಸಲಿ, ಸಂಘ ಸಂಸ್ಥೆಗಳು ಗುರುತಿಸಲಿ, ಅವರನ್ನು ಮೋಟಿವ್ ಮಾಡಲಿ. ಅವರನ್ನು ಮೋಟಿವ್ ಮಾಡಿದ ಕೂಡಲೇ ಪ್ರಶಸ್ತಿಗಳು ಬಂದ ಕೂಡಲೇ ಅವರೇನು ದೊಡ್ಡ ಜನ ಅಂತೇಳಿ ದಯವಿಟ್ಟು ತಿಳ್ಕೊಳ್ಬೇಡಿ. ಈಗಿನ ಕಾಲನೇ ಅಷ್ಟೇ. ಹೆಣ್ಮಕ್ಳು ಏನಾದರೂ ಒಳ್ಳೇದು ಮಾಡ್ತಾ ಇದ್ದಾರೆ, ಮಾಧ್ಯಮಗಳ ಮೂಲಕ ಫೋಕಸ್ ಆಗ್ತಾ ಇದ್ದಾರೆ ಅಂತ
ಅಂತ ಹೇಳಿದ್ರೆ ಅಲೆಗದಾನೆ ಮನಿ ಪಂದ ಕುಲ್ಲರ ಪೂಜ ಅಲ್ಲಿಗೆ ಟಿವಿಡು ಬರಡು ಪೇಪರ್ ಇಲ್ಲ, ಸೇವೆ ಮಾಡಿ ಸಾಧನೆ ಮಾಡಿ ಪೇಪರಲ್ಲಿ ಬನ್ನಿ, ಟಿವಿ ಮುಂದೆ ಬನ್ನಿ. ಅಂಥವರನ್ನ ಮತ್ತೆ ನಿಮ್ಮನ್ನ ಕೀಳರ ಮ್ಯಾಗ ನೋಡ್ತಾ ಇದ್ರೆ ಕಾಲಲ್ಲಿ ನಾನು ಕೆಲವೊಮ್ಮೆ ಹೇಳುವುದಿದೆ, ಅಯ್ಯೋ ನೀನ್ ಮಾಡಿದ ಸಾಧನೆಯನ್ನು ಅವ್ರು ನೋಡ್ಲಿಕ್ಕಾಗದೇನೋ ಅವ್ರಿಗೆ ಹೊಟ್ಟೆ ಉರಿ ಅಂತ. ಇಂತಹ ಸಾಧಕರನ್ನ ನೋಡಿದ್ರೆ ಕೆಲವು ಹೊಟ್ಟೆ ಉರಿಯೋರು. ಪಾಪ ತಾಯಿ ಹೇಳ್ತಾ ಇದ್ಲ ಅವಳು ತನ್ನ ಕುಟುಂಬ ತನ್ನ ವೈಯಕ್ತಿಕ ಜೀವನವನ್ನು ಕೂಡ ಉಲ್ಲೇಖ ಮಾಡಿ. ದಯವಿಟ್ಟು ಯಾವ ವೀಕ್ಷಕರು ಅಥವಾ ಯಾರವರ ಸಹಪಾಠಿಗಳಿದ್ರು ತಪ್ಪು ತಿಳ್ಕೊಳ್ಬೇಡಿ. ಇದು ಅವರ ಏನ್ ಹೇಳ್ತಾರೆ ಗಟ್ಸ್ ಅಂತ ಹೇಳ್ತೇವೆ ನಾವು. ಯಾಕಂತ ಹೇಳಿದ್ರೆ ಯಾವ ಹೆಣ್ಮಗು ಕೂಡ ತನಗೆ ಅನ್ಯಾಯವಾದಾಗ ಅದನ್ನು ಮುಚ್ಚಿಟ್ಕೊಂಡು ಕತ್ತಲೆಯಲ್ಲಿಲ್ಲ. ತನ್ನ ಮೊದಲನೇ ಗಂಡನಿಂದ ಕೂಡ ವಿಚ್ಛೇದನ ಪಡಿಬೇಕಿದ್ರೆ ಇಂಥ ಒಂದು ಪುಟ್ಟ ಪ್ರಾಯದಲ್ಲಿ ಆ ತಾಯಿ ಅಷ್ಟು ಹುಡುಗಿ ಕಷ್ಟವನ್ನ, ಅದಕ್ಕೆ ಅವರು ಮೈಮುನಕ್ಕಾಗಾಗ ಹೇಳ್ತಾ ಇದ್ರು, ನನ್ನ ಒಂದಷ್ಟು ಕಷ್ಟದ ಜೀವನ ಯಾರಿಗಿಲ್ಲ, ನಾನು ಬಹಳಷ್ಟು ನೋಡಿದ್ದೇನೆ. ಯಾರು ಈ ರೀತಿ ಸೇವೆಯನ್ನ ಮಾಡ್ತಾರೋ ಅವರ ಜೀವನದ ಹಿಂದೆ ದೊಡ್ಡ ಕಥೆಗಳಿರ್ತದೆ, ತನ್ನಷ್ಟಕ್ಕೆ ಬರುವುದಿಲ್ಲ. ಅದರ ಪಬ್ಲಿಸಿಟಿ ಮಾತ್ರ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿದ ಕೂಡಲೇ ಅವರನ್ನು ದೊಡ್ಡದಾಗಿ ತೋರಿಸುವಂಥ ಕಾಲ ಇವತ್ತು, ಟೈಮ್ ಇವತ್ತು. ಅಂಥದ್ರಲ್ಲಿ ಅವಳು ಹೇಳಿದ ಹಾಗೆ ತನಗೆ ಎರಡನೇ ಮದುವೆ ಆದರೂ ಕೂಡ ನನ್ನ ತಾಯಿ ಮೊದಲನೇ ಮದುವೆಗಿಂತ ಅದ್ದೂರಿಯಾಗಿ ಮಾಡಿದ್ದಾರೆ. ಅದರಲ್ಲೂ ಗಮನಿಸ್ಕೊಳ್ಳಿ, ಈಗಿನ ಹೆಣ್ಮಕ್ಳಿಗೆ ನಾನೊಂದು ಹೇಳಲಿಕ್ಕೆ ಇಷ್ಟಪಡೋದು, ತನ್ನ ಒಂದು ಜೀವನ ಕಮರಿ ಹೋಯಿತು ಸುಟ್ಟೋಯ್ತು ಅಂತೇಳಿ ಬೇಜಾರಲ್ಲ, ಅದರ ಜೊತೆಗೆ ತಾಯಿ ನಿಮ್ಮ ಕುಟುಂಬವನ್ನು ಯಾವಾಗಲೂ ಬಿಟ್ಟು ಕೊಡಬೇಡಿ, ಬದುಕಿನಲ್ಲಿ ಸಾಧನೆಗೆ ನೀವು ಪ್ರೇರಣೆಯಾಗಿರಿ ಅಂತ ಹೇಳ್ತಾ ಮುಂದಿನ ಜನಾಂಗಕ್ಕೆ, ಹೆಣ್ಮಕ್ಳಿಗೆ, ನಾರಿ ಶಕ್ತಿಗೆ ನೀವು ತಾಯಿಯ ಪರವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮರ್ಜಿನಾ? ತಾಯಿ ಅಂದ್ರೆ ನನಗೆ, ತಾಯಿ ಅಂದ್ರೆ ಎಲ್ಲರೂ ಹೇಳ್ತಾರೆ ತಾಯಿ ಅಂದ್ರೆ ದೇವರಂತೇಳಿ. ಅದು ನಿಜವಾಗಿಯೂ ಸರಿ. ಯಾಕೆಂದ್ರೆ ನನ್ನ ತಾಯಿಯಿಂದ ನನಗೆ ತುಂಬ ಇನ್ಸ್ಪೈರ್ ಆಗ್ತಿರ್ತೇನೆ. ಅವರು ನನಗೆ ಯಾವತ್ತೂ ಕೂಡ ಯಾವ ವಿಷಯಕ್ಕೆ, ನಮ್ಮ 3 ಜನಕ್ಕೆ ಕೂಡ ಹಿಂದೆ ಇದು ಮಾಡೋದಿಲ್ಲ. ನನ್ನ ಮಕ್ಕಳಿಗಾಗಿ ಅಂತ ಮುಂದೆನೇ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನೆಲ್ಲ. ಖಂಡಿತ. ಅದಕ್ಕೆ ನನ್ನ ಅಮ್ಮನಿಗೆ ತುಂಬ ಇದು ಮಾಡ್ತೇನೆ, ಸಪೋರ್ಟ್ ಮಾಡ್ತೇನೆ. ಮತ್ತು ನೀವು ನಮ್ಮ ಸಮಾಜದ ಇಂತಹ ಸ್ವಾವಲಂಬಿಯಾಗಿ ಬದುಕುವಂಥ ಹೆಣ್ಮಕ್ಳಿಗೆ ತುಂಬ ಪಾಪ ಭಯಭೀತರಾಗಿದ್ದಾರೆ. ಬೇರೆ ಬೇರೆ ಇರ್ಬೋದು, ಕೌಟುಂಬಿಕವಾಗಿ ಅವರಿಗೆ ಮನಸ್ಸಿದ್ರೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಹೆದರಿಕೆ ಆಗ್ತದೆ. ನಾನೇನಾದರೂ ಹೋದರೆ ಏನಾದರೂ ಆಗುತ್ತಾ, ಲಾಸ್ ಆಗುತ್ತಾ, ಅಥವಾ ಯಾರಾದರೂ ಏನಾದರೂ ಅಂದ್ಕೊಳ್ತಾರಂತ. ಅಂಥ ಒಂದು ಹೆಣ್ಮಕ್ಳಿಗೆ ನೀವು, ನಿಮ್ಮ ಇಂಗ್ಲೀಷ್ ಕೂಡ ಭಾಳ ಚೆನ್ನಾಗಿದೆ. ಸೊ ಯು ಹ್ಯಾವ್ ಟು ಗಿವ್ ಸಮ್ ಮೆಸೇಜಸ್ ಫಾರ್ ದ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಗರ್ಲ್ಸ್ ಪ್ಲೀಸ್. ಯಾಕೆಂದ್ರೆ ಈಗ ನೋಡಿ, ಹೆಣ್ಮಕ್ಳು ಯಾಕೆ ಹಿಂದೆ ಹೋಗ್ತಾರೆ? ಕೆಲವರು ಹೇಳ್ತಾರೆ, ಯಾಕೆ ನೀವು ಟಿವಿಯಲ್ಲಿ ಹೋಗ್ತೀಯಾ, ಕಲಿತು ಸುಮ್ಮನೆ ಮನೇಲಿ ಕೂತ್ಕೊಳ್ಳಿ, ಯಾಕೆ ನೀವು ಅದರಲ್ಲಿ ಹೋಗ್ತೀರಿ? ನಮಗೆ ತುಂಬ ಬಂದಿದೆ, ಯಾಕೆ ನೀವು ಪ್ರಚಾರಕ್ಕೆಲ್ಲ ಹೋಗ್ತೀರಿ, ಯಾಕೆ ಪ್ರಶಸ್ತಿ ಬೇಕಂತ, ಮನೇಲಿ ಕೂತ್ಕೊಳ್ಬೋದಲ್ಲ ಅಂತ ಹೇಳಿ. ಯಾರು ಗಂಡು ಮಕ್ಕಳಿಲ್ಲ ನಿಮ್ದು ಅಂತ ಎಲ್ಲ ಕೇಳ್ತಾರೆ. ಆದ್ರೆ ನಾವು ಹಿಂದೆ ಹೋಗ್ಲೇ ಇಲ್ಲ. ಎಂತ ಬೇಕಾದ್ರೆ ಹೇಳಿ, ನಾವು ಮುಂದೆ ಬಂದು ತೋರಿಸುವ ಅಂತ ಹೇಳ್ತಿದ್ದೇನೆ ನನ್ನ ಅಮ್ಮನಿಗೆ. ಸೊ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಜನರಿಗೆ? ನಾನು ಅದೇ ಹೇಳಿಕ್ಕೆ ಇಷ್ಟಪಡ್ತೇನೆ, ಯಾರು ಕೂಡ ಹಿಂದೆ ಹೋಗ್ಬಾರ್ದು. ನಾವು ಮುಂದೆ ಬಂದು ಸಮಾಜಕ್ಕೆ ತೋರಿಸ್ಬೇಕು ಎನ್ನಿಂದ ಸಾಧ್ಯವಿದೆ, ಮಾಡ್ಬೋದಂತೇಳಿ. ಆಗ ಕೆಲವರಿಗೆ ತುಂಬ ಕಷ್ಟ ಇದೆ, ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಅದು ಇದು ಎಂತೆಲ್ಲ ಮಾಡ್ತಾರೆ ಈಗ. ಅದರಿಂದ ಅದು ಬಿಟ್ಟು ಇವರು ಎಲ್ಲರೂ ಮುಂದೆ ಬಂದು ತೋರಿಸ್ಬೇಕು ಎನ್ನಿಂದ ಸಾಧ್ಯವಿದೆ ಅಂತೇಳಿ. ಆಗ ಕೆಲವರು ಗಂಡು ಮಕ್ಕಳಿಗೆ ಕೂಡ ಗೊತ್ತಾಗ್ತದೆ ಎನ್ನಿಂದ ಸಾಧ್ಯವಿದೆ ಅಂತೇಳಿ. ಈಗ ಎಷ್ಟೋ ವಿಷಯದಲ್ಲಿ ಹೆಣ್ಣು ಆದರೂ ಕೂಡ ಅವರು ಬಿಸಾಡಿ ಹೋಗ್ತಾರೆ, ಹೆಣ್ಣು ಮಗು ಅಂತೇಳಿ. ಹಾಗೆ ಅವರಿಗೆಲ್ಲ ಸ್ವಲ್ಪ ಇನ್ಸ್ಪೈರ್ ಆಗಬೇಕು. ನಾವು ಹೆಣ್ಣು ಮಕ್ಕಳಿಗೆ ಮುಂದೆ ಬಂದು ತೋರಿಸ್ಬೇಕು ನಮ್ಮಿಂದ ಸಾಧ್ಯವಿದೆ, ಮಾಡ್ಬೋದು ಅಂತೇಳಿ. ವೆರಿ ನೈಸ್. ಬಹುಶಃ ಚಿಕ್ಕ ಪ್ರಾಯದಲ್ಲಿ ಬಹಳಷ್ಟು ತಿಳ್ಕೊಂಡಿದ್ದೀರಿ, ಎಷ್ಟು ಒಳ್ಳೆ ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಂಥ ಒಂದು ಅದ್ಭುತ ಮೆಸೇಜಿನ ಜೊತೆಗೆ ಅವ್ರು ಹೇಳಿದರು, ಏನೇ ಬಂದರು ನಾನು ಅದನ್ನೇ ಹೇಳಿದ್ದು, ಸೇವೆ ಮಾಡಿ, ಸಾಧನೆ ಮಾಡಿ, ಪ್ರಚಾರ ತಗೊಳ್ಳಿ, ಬಿಟ್ಟು ಪ್ರಚಾರ ಬೇಡ. ನಿಮಗೇನು ಪ್ರಶಸ್ತಿಗಳೆಲ್ಲ ನಿಮ್ಮನ್ನೇ ಹುಡುಕಿಕೊಂಡು ಬಂದಿರುವಂಥದ್ದು ನೀವಲ್ಲ. ಹಾಗಿರುವಾಗ ಎಲ್ಲ ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಿ ವೆಲ್ ಬಿಗ್ಯಾನ್ ಇಸ್ ಆಫ್ಟನ್ ಮತ್ತೆ ಮೈಮುನವರ ಬದುಕಿಗೆ ಹೊಸ ಬೆಳಕನ್ನು ಕೊಟ್ಟಂಥ ಮರ್ಜಿನಾರ ಮನದ ಮಾತುಗಳು ನಿಜವಾಗಿಯೂ ಅದ್ಭುತ ಆ್ಯಂಡ್ ಇನ್ಸ್ಪಿರೇಷನಲ್. ಈ ಒಂದು ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಆತ್ಮೀಯ ಪುಸಕುರಲ್ ಮಾಧ್ಯಮದ ವೀಕ್ಷಕ ಬಂಧುಗಳೇ, ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕು, ಮೈಮುನಾ ಮತ್ತು ಮರ್ಜಿನಾ ಅವರ ಮನದ ಮಾತುಗಳನ್ನು ನೀವು ಈಗಾಗಲೇ ಕೇಳಿದ್ದೀರಿ. ಹರೇಕಳದ ಒಬ್ಬ ಸೇವಾ ಕಾರ್ಯಕರ್ತ, ಹರೇಕಳ ಪಂಚಾಯತ್ನ ಗ್ರಾಮ ಪಂಚಾಯತ್ ಸದಸ್ಯರು ತನ್ನ ಸಾಮಾಜಿಕ ಸೇವೆಯಲ್ಲಿ ಎಲ್ಲರಿಗೂ ಕೂಡ ಸಹಕಾರವನ್ನು ನೀಡುತ್ತಾ ಸದಾ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಅಬ್ದುಲ್ ಸತ್ತಾರ್ ಹರೇಕಳ ಅವರು ನಮ್ಮ ಜೊತೆ ಇದ್ದಾರೆ. ಇವರು ನಮ್ಮ ಮೈಮುನಕ್ಕನ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳೋಣ.
ಹೊಸಕುರಲ್ನ ನಮ್ಮ ಸಾಧಕರು ಈ ಕಾರ್ಯಕ್ರಮದಲ್ಲಿ ಬಹುಶಃ ಮೈಮುನಕ್ಕನವರು ಅವರ ಬದುಕಿನ ಪಯಣದ ಬಗ್ಗೆ ಹೇಳುವಾಗ ಒಂದಿಷ್ಟು ಜನರನ್ನ ಉಲ್ಲೇಖ ಮಾಡಿದರು. ಅದರಲ್ಲಿ ಅಬ್ದುಲ್ ಸತ್ತಾರ್ ಅವರ ಹೆಸರನ್ನ ತಾಯಿ ಮಗಳು ಇಬ್ಬರು ಕೂಡ ಉಲ್ಲೇಖ ಮಾಡಿದರು. ನಮ್ಗೆ ಏನೂ ಇಲ್ಲ ಬದುಕಿನಲ್ಲಿರುವಂಥ ಸಂದರ್ಭದಲ್ಲಿ ನಮಗೆ ಅವರು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡುತ್ತಾ ನಮ್ಮ ಜೊತೆ ಅವರು ಮಾರ್ಗದರ್ಶಕರಾಗಿದ್ರು ಅಂತೇಳಿ. ನೀವು ನಮ್ಮ ಮೈಮುನಕ್ಕನ ಈ ಸಾಧನೆಯ ಹಾದಿಯಲ್ಲಿರುವಂತಹ ಬದುಕಿನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ನಮಗೆ ಸ್ಟಾರ್ಟಿಂಗಲ್ಲಿ ನಾವು ಅಬ್ದುಲ್ ಮಜೀದ್ ರಾಜ್ಕಮಲ್ ಅವರು ನಮಗೆ ಪರಿಚಯ ಆದ ಮೇಲೆ ಅವರಿಗೆ ಇಲ್ಲಿ ಬಂದು ಒಂದು ಮನೆ ಬೇಕಂತ ಹೇಳಿದರು. ಅವ್ರಿಗೆ ಇಲ್ಲೆಲ್ಲ ನಾವು ಒಂದು ಮನೆ ಮಾಡಿ ಅವರು ತಗೊಂಡ್ರು. ಆಮೇಲೆ ನಮಗೆ ಪಂಚಾಯತಿಗೆ ನಮಗೆ ಯಾವುದೇ ಒಂದು ಸವಲತ್ತು ಕೇಳಿದರೆ ಅವರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಒಂದು ಎರಡನೇದು, ನಮ್ಮ ಪಂಚಾಯತಿಗೆ ಒಂದು ಅಂಗವಿಕಲ ಮಕ್ಕಳಿಗೆ 40,000 ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ನಮ್ಮ ಶಾಲೆಗೆ ಒಂದು 70,000 ರೂಪಾಯಿ ಕೊಟ್ಟಿದ್ದಾರೆ. ತುಂಬ ಇದೆಲ್ಲ ತುಂಬ ಸಹಕಾರ ಎಲ್ಲ ಮಾಡಿದ್ದಾರೆ. ಅದನ್ನು ನಾವು ಮರಿಲಿಕ್ಕಿಲ್ಲ ಅವರು ಮಾಡಿದ ಸಹಕಾರ. ಮತ್ತು ನಮ್ಮ ಈ ಮಕ್ಕಳಿಗೆ ಬೇಕಾದ ಒಂದು ಪುಸ್ತಕ, ಶಾಲೆ ಮಕ್ಕಳಿಗೆ ಪುಸ್ತಕ, ಮತ್ತು ಈ ಚರ್ಚ್ ಇದಕ್ಕೆ ದೇವಸ್ಥಾನಕ್ಕೆ ಮತ್ತು ನಮ್ಮ ಮಸೀದಿಗೆ ತುಂಬ ಹೆಲ್ಪ್ ಎಲ್ಲ ಮಾಡಿದ್ದಾರೆ. ಅದನ್ನು ನಾವು ಮರಲಿಕ್ಕಿಲ್ಲ, ಮರಲಿಕ್ಕೆ ಖಂಡಿತ. ಅವರನ್ನ ನೀವು ನೆನೆಸ್ಕೊಂಡದ್ದು ನಿಜವಾಗಿಯೂ ಒಂದು ತೃಪ್ತಿಕರ. ಮೈಮುನಕ್ಕ ಮತ್ತು ಅವರ ಮಗಳು ಕೂಡ ಹೇಳೋದಷ್ಟೇ, ಅವರ ತಂದೆ ಎಷ್ಟು ಕಷ್ಟದಲ್ಲಿ ಕುಳಿತರು ಕೂಡ. ಸೊ ನಮ್ಮ ಮೈಮುನಕ್ಕನ ಬಗ್ಗೆ ಗೋಮಾತೆ 71 ಗೋಗಳನ್ನು ಸಾಕ್ತಾ ಇದ್ರು. ನೀವು ಕೂಡ ಅವ್ರಿಗೆ ಬಹಳಷ್ಟು ಇನ್ಸ್ಪಿರೇಷನ್ ಆಗಿ ಮಾರ್ಗದರ್ಶನವನ್ನು. ಮೈಮುನಕ್ಕನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಅವರು ಇಷ್ಟವನ್ನು ಪಡಲಿಕ್ಕೆ ಅಂದರೆ ಅವರು ಮಾಡಿದ ಸಾಧನೆ ಉಂಟಲ್ಲ, ನಾವು ತುಂಬ ಸಂತೋಷವನ್ನು ಪಡಲೇಬೇಕಾಗ್ತದೆ. ಒಂದು ಎರಡನೇದಂದರೆ ಅವರು ಈ ಹೈನುಗಾರಿಕೆಯಲ್ಲಿ ಸಿಕ್ಕಿದ ಇದನ್ನು ಅದರ ಅರ್ಧ ಪಾಲು ಉಂಟಲ್ಲ, ಪಾಪದವರಿಗೆ ದಾನವನ್ನು ಕೊಡ್ತಾ ಇದ್ದಾರೆ. ಅದು ಎಲ್ಲರಿಗೂ ಗೊತ್ತುಂಟು. ಅದು ನಾನೇ ಹೇಳುವುದಲ್ಲ, ಯಾರ ಹತ್ರ ಕೇಳಿದ್ರೆ ಮೈಮುನವರು ಹೇಗೆ ಅಂತ ಹೇಳಿದರೆ ಅದೆಲ್ಲರೂ ಹೇಳ್ತಾರೆ. ಹಾಗಿರುವಾಗ ಬಹಳ ಸಂತೃಪ್ತಿಯಿಂದ ಗಂಡ ನಡೆದ ಹಾದಿಯಲ್ಲಿ ಸಮಾಜದ ಸೇವೆಗೆ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡುತ್ತಾ, ಅದರಲ್ಲಿ ಕೂಡ ವಿಶೇಷವಾಗಿ ಇಷ್ಟೊಂದು 71 ಗೋಮಾತೆಯರನ್ನು ಸಾಕುತ್ತಾ, ದನ ಇದೆ ಅವರ, ನಾವು ಪ್ರತಿಯೊಂದು ವಿಚಾರಗಳನ್ನು, ಅವರ ಮನೆ ಎಷ್ಟು ಸುಂದರವಾಗಿದೆ, ಅವರ ಮನಸ್ಸು ಅಷ್ಟು ಸುಂದರವಾಗಿದೆ. ಕೇವಲ ಗೋಮಾತೆಯರನ್ನು ಮಾತ್ರ ನೋಡ್ತಾ ಇಲ್ಲ, ಇಲ್ಲಿ ಆಡು ಇದೆ, ಹಕ್ಕಿಗಳಿದೆ. ನಾವು ನೋಡಿದ್ರೆ ಬಾತುಕೋಳಿಗಳು ಬರುವಾಗಲೇ ನಮಗೆ ಬಹಳ ಸ್ವಾಗತವನ್ನು ಕೋರಿತು. ಇನ್ನಷ್ಟು ಕನಸುಗಳಿದೆ. ಸ್ನೇಹಿತರೆ, ನಿಮ್ಮಲ್ಲಿ ಹೇಳೋದಿಷ್ಟೇ, ಇಂಥ ತಾಯಂದಿರನ್ನು ಪ್ರೋತ್ಸಾಹಿಸಿ ಅವರ ಬದುಕಿಗೆ ಪ್ರೇರಣೆಯಾಗುವಲ್ಲಿ ಅವರಿಗೆ ಬೇರೆ ಬೇರೆ ಇಲಾಖೆಯಿಂದ ಸರ್ಕಾರದಲ್ಲಿ ಮನವಿ ಕೂಡ. ಅಬ್ದುಲ್ ಸತ್ತಾರ್ ಅವರೇ ನಮ್ಮ ಈಗಾಗಲೇ ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರು ಸಭಾಧ್ಯಕ್ಷರಾಗಿದ್ದಾರೆ. ಬಹುಶಃ ಇಂಥ ಒಂದು ತಾಯಿ ಸ್ವಾವಲಂಬಿಯಾಗಿ ಬದುಕುವಾಗ ಸರ್ಕಾರದಿಂದ ಅವರಿಗೆ ಪಶು ಇಲಾಖೆಯಿಂದ ಅಥವಾ ಏನೆಲ್ಲ ಸವಲತ್ತುಗಳು ಸಿಗುತ್ತೆ ಆ ಎಲ್ಲ ಸವಲತ್ತುಗಳು ದಯವಿಟ್ಟು ಇಂಥ ತಾಯಂದಿರಿಗೆ ಸಿಕ್ಕಿದ್ರೆ ಅವರು ಸಮಾಜಕ್ಕೆಯೂ ಮಾದರಿ, ಒಂದಷ್ಟು ಬಡ ಬಗ್ಗರಿಗೆ ಅವರು ಪ್ರೇರಣೆ ಆಗಿರ್ತಾರೆ. ಸ್ವಾವಲಂಬಿಯಾಗಿ ಬದುಕುವಂಥ ಹೆಣ್ಮಕ್ಳಿಗೆ ಕೂಡ ಅವರು ಶಕ್ತಿಯಾಗಿ ಬರ್ತಾರೆ. ಆದ್ದರಿಂದ ಎಲ್ಲ ಸವಲತ್ತುಗಳು ಮತ್ತು ಪ್ರಶಸ್ತಿಗಳು, ನಾವಾಗಲೇ ಮಾತಾಡ್ತಾ ಇದ್ದೆವು, ಎಲ್ಲರೂ ಪ್ರಶಸ್ತಿಗೆ ಅರ್ಜಿ ಹಾಕ್ಕೊಂಡು ಅಲೆದಾಡಿದರೆ ಈ ತಾಯಂದರು ಇವತ್ತಿನ ತನಕ ಕೂಡ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಕೂಡ ಅವರು ಹಿಂದೆ ಮುಂದೆ ಹೋದವರಲ್ಲ. ದಯವಿಟ್ಟು ಎಲ್ಲರಲ್ಲಿ ಮನವಿಯ ಜೊತೆಗೆ ಒಂದು ಬೇಡಿಕೆ ಕೂಡ ಸರ್ಕಾರದ ಜೊತೆಗೆ, ಮುಂದಿನ ವರ್ಷದಲ್ಲಿ ಖಂಡಿತ ಅವರ ಕಾಲ್ಗುಣ, ಅವರ ಗೋಮಾತೆಯ ಸೇವೆಗೆ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಬೇರೆ ಬೇರೆ ಪ್ರಶಸ್ತಿಗಳು, ಅವರಿಗೆ ಪುರಸ್ಕಾರಗಳು ಬರಲಿ. ಇನ್ನಷ್ಟು ತಾಯಂದರಿಗೆ ಅವರ ಪ್ರೇರಣೆಯಾಗಲಿ. ಧನ್ಯವಾದಗಳು ಸತ್ತಾರ್ ಬಾಯ್. ಆತ್ಮೀಯ ವೀಕ್ಷಕರೇ, ನಮ್ಮ ಸಾಧಕರು ಕಾರ್ಯಕ್ರಮದ ಈ ವಾರದ ವಿಶೇಷ ಅತಿಥಿ ಸೇವೆಯಲ್ಲಿ, ಸಾಧನೆಯಲ್ಲಿ ಮಾತ್ರ ಅಲ್ಲ, ಅಡಿಗೆಯಲ್ಲಿ ಕೂಡ ತುಂಬ ಎಕ್ಸ್ಪರ್ಟ್. ಈಗಾಗಲೇ ನಮ್ಮ ಆಸಿಫ್ ಅವರು ನಿಮಗೆಲ್ಲವನ್ನ ತೋರಿಸಿದ್ದಾರೆ. ವಿಶೇಷವಾಗಿ ಬಹುಶಃ ಮಧುಮೇಹಿಗಳಿಗೆ ಮತ್ತು ಡಯಟಲ್ಲಿರೋರಿಗೆ ಬಹಳ ಒಳ್ಳೆಯ ಒಂದು ಪಕ್ವಾನನ ಮಾಡಿದ್ದಾರೆ. ಇವತ್ತು ನಮ್ಮ ಮೈಮುನ ಅವರು ಈ ಕಾರ್ಯಕ್ರಮದಲ್ಲಿ ನಮಗೆ ಅನ್ನಪೂರ್ಣೇಶ್ವರಿಯಾಗಿ ಊಟದ ವ್ಯವಸ್ಥೆ ಕೂಡ ಇದೆ. ಇವರು ವಿಶೇಷವಾದಂತೂ ಏನೋ ಒಂದು ತಿಂಡಿಯನ್ನು ಮಾಡಿದ್ದಾರೆ. ಏನು ಮಾಡಿದ್ದಾರೆ ಬನ್ನಿ ಕೇಳೋಣ. ಮೈಮುನಕ್ಕ, ಏನಿದು? ರೊಟ್ಟಿ, ಅಕ್ಕಿ ರೊಟ್ಟಿ. ಹೇಗೆ ಮಾಡಿದ್ರು ಇದನ್ನ? ಪತ್ರ ಅಂತ ಕೇಳಿಬಿಟ್ಟಿದೆ. ಪತ್ರ ಮಾಡಿದ್ದಾರೆ, ಸುಕ್ಕ ಮಾಡಿದ್ದಾರೆ. ಬಹುಶಃ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಮತ್ತು ಎಲ್ಲರಿಗೆ ಕೂಡ ಹಸಿದವರಿಗೆ ಬಂದಾಗ ಒಂದು ತುತ್ತು ಅನ್ನ ಕೊಡುವಂಥ ಭಾಗ್ಯ ನಿಮಗೆ ಕೊಡಲಿ. ಧನ್ಯವಾದಗಳು. ಆತ್ಮೀಯ ವೀಕ್ಷಕ ಬಂಧುಗಳೇ, ಮೈಮುನಕ್ಕನ ಹಟ್ಟಿಯೊಳಗಡೆ ನಾವೆಲ್ಲರೂ ಇದ್ದೇವೆ. ಬಾಲ್ಯದಲ್ಲಿ ನಾವೆಲ್ಲ ಕನ್ನಡದಲ್ಲಿ ಕಲ್ತಂಥ ಒಂದು ಹಾಡಿನ ನೆನಪಿದೆ. ಗಂಗೆ ಬಾರೆ ತುಂಗೆ ಬಾರೆ
ತುಂಗಭದ್ರೆ ನೀನು ಬಾರೆ ಕಾಮಧೇನು ನೀನು ಬಾ ಎಂದು ಪ್ರೀತಿಯಿಂದ ಗೊಲ್ಲ ಕರೆದನು. ಬಹುಶಃ ಲಿರಿಕ್ಸ್ ಮಿಸ್ಟೇಕ್ ಆದರೂ ಇವತ್ತು ನಮ್ಮ ಮೈಮುನಕ್ಕ ನೋಡಿ 71 ನಮ್ಮ ಎಲ್ಲ ಗೋಮಾತೆಯರಿದ್ದಾರೆ, ಬೇರೆ ಬೇರೆ ತಳಿಯ ಗೋವುಗಳನ್ನು ಸಾಕ್ತಾ ಇದ್ದಾರೆ. ಬಹಳ ಸುಂದರವಾದಂಥ ಹೆಸರು. ಅವರ ಮೊದಲ ದನದ ಹೆಸರೇ ಲಕ್ಷ್ಮಿ. ಮತ್ತೆ ಬೇರೆ ಬೇರೆ ಹೆಸರುಗಳನ್ನು ಕೂಡ ಇಟ್ಟಿದ್ದಾರೆ ಪ್ರೀತಿಯಿಂದ. ಅವ್ರು ಏನು ಹೆಸರಿಟ್ಟಿದ್ದಾರೆ, ಯಾವ ಯಾವ ತಳಿಯ ದನಗಳನ್ನು ಸಾಕ್ತಾ ಇದ್ದಾರೆ, ಬನ್ನಿ ಕೇಳೋಣ. ಹೇಳಿ ಮೈಮುನಕ್ಕ, ಯಾವ ತಳಿಯ ದನಗಳಿದೆ ಮತ್ತೆ ಏನೆಲ್ಲ ಹೆಸರಿಟ್ಟಿದ್ದೀರಿ ನೆನಪಾಗಿರುವಂತ? ಈಗ ಎಚಪ್ ಇದೆ, ಮತ್ತು ದೇವಣ್ಣಿ ಇದೆ, ಕ್ರಾಸ್ ಜೆರ್ಸಿ ಇದೆ, ಕೆಲವು ಹಸು ಎಲ್ಲ ಉಂಟು, ಊರ್ದಾಸು ಉಂಟು. ಅಲ್ಲ, ನಮಗೆ ಮಕ್ಕಳಿಗೆ ನಾಮಕರಣ ಮಾಡೋದಂತ ಹೇಳಿದ್ರೆ ಬಹಳ ಖುಷಿ ಮನೆಯಲ್ಲಿ. ಊರುದಾಸು ಎಲ್ಲ ಅಲ್ಲಿ ಉಂಟು. ಅಲ್ಲ, ದನಗಳಿಗೆ ಬಹಳ ಚಂದ ಚಂದದ ಹೆಸರನ್ನು ಇಟ್ಟಿದ್ದೀರಿ. ಸ್ವಲ್ಪ ದನಗಳ ಹೆಸರನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ದನದ ಹೆಸರು ಅಂದರೆ ಒಂದು ಲಕ್ಷ್ಮಿ ಉಂಟು, ಆ, ಮತ್ತು ರಾಣಿ ಉಂಟು, ಗೌರಿ ಉಂಟು. ನೋಡಿ, ಪ್ರೀತಿಯಿಂದ ತನ್ನ ಮಕ್ಕಳಿಗೆ ಹೇಗಿದೆ ನೋಡಿ, ಅವ್ರ 3 ಹೆಣ್ಮಕ್ಳ ಹೆಸರು ಹೇಗಿದೆ ಹಾಗೆ 3 ದನಗಳ ಹೆಸರನ್ನು ಕೂಡ ಬಹಳ ನೆನಪಿಂದ ಹೇಳಿದ್ರು. ವೀಕ್ಷಕರು, ಇಷ್ಟೊತ್ತು ನೀವು ಬಹಳ ಸುಂದರವಾದಂತಹ ಪ್ರಕೃತಿ ರಮಣೀಯವಾದಂತಹ ಒಂದು ನಾಡಿನಲ್ಲಿ ಅವರು ತಪ್ಪಲಲ್ಲಿ ಬಹಳ ನಿಶ್ಚಿಂತೆಯಿಂದ ಗೋಮಾತೆಯರ ಸೇವೆ ಮಾಡಿಕೊಂಡು ಪ್ರಾಣಿಗಳ ಸೇವೆಯ ಜೊತೆಗೆ ತನ್ನ ಕುಟುಂಬದ ಜೊತೆಗೆ ಸಂತೃಪ್ತಿಯ ಬದುಕನ್ನು ನಡೆಸ್ತಾ ಇರುವವರು ನಮ್ಮೆಲ್ಲರ ಪ್ರೀತಿಯ ಮೈಮುನಕ್ಕ, ಹಿರಿಯಕ್ಕ. ಇಂಥ ತಾಯಂದಿರೇ ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಕೂಡ ಸ್ಫೂರ್ತಿ ಆಗಲಿ. ಅವರ ಬದುಕಿನ ಪಯಣದ ಜೊತೆಗೆ ಜೀವನವನ್ನು ಭದ್ರವಾಗಿ ಕಟ್ಟಿಕೊಂಡಿದ್ದಾರೆ. ಇನ್ನಷ್ಟು ಜನರಿಗೆ ಇವರಿಂದ ಸುಖಕರವಾದಂಥ ಬದುಕು ಸಿಕ್ಕುವ ಜೊತೆಗೆ ಇಡೀ ಒಂದು ನಮ್ಮ ಮಾಧ್ಯಮದ ವೀಕ್ಷಕರಿಗೆ ಏನು ಸಂದೇಶವನ್ನು ಕೊಡ್ತೀರಂತ ಹೇಳುವುದರ ಮೂಲಕ ಅವರ ಮಗಳು ಮರ್ಜಿನ್ ಅವರು ಈ ಒಂದು ಸಂದೇಶವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ. ಮರ್ಜಿನ್ ಅವರೇ, ಬಹುಶಃ ಕಾರ್ಯಕ್ರಮದ ಒಂದು ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಬಹಳಷ್ಟು ನಿಮ್ಮ ಜೀವನದ ಬೇರೆ ಬೇರೆ ಮಜಲುಗಳನ್ನೆಲ್ಲ ನೋಡಿದೆವು. ನೀವು ತಾಯಿ ಮಗಳು ಸೇರಿಕೊಂಡು ಸಮಾಜಕ್ಕೆ, ನಮ್ಮ ನಾರಿ ಶಕ್ತಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಅಂದರೆ ಇನ್ಸ್ಪೈರ್ ಆಗಬೇಕು, ಬಂದು ಸೊಸೈಟಿಗೆ ಏನಂತೇಳಿ ತೋರಿಸ್ಬೇಕು ಎನ್ನಿಂದ ಸಾಧ್ಯವಿದೆ ಅಂತೇಳಿ. ಎಲ್ಲ ಹೆಣ್ಮಕ್ಳಿಗೆ ನಾನು ಅದೇ ಹೇಳೋದು, ಯಾರು ಕೂಡ ಒಳಗೆ ಕೂತ್ಕೊಳ್ಬೇಡಿ, ಮುಂದೆ ಬಂದು ತೋರಿಸಿ ಏನಾದರೂ ಆಗ್ತದಂತ ಹೇಳಿ. ಈಗ ಒಂದು ವೇಳೆ ಈಗ ನಮ್ಮಲ್ಲಿ ಇಂಥ ತಾಯಂದ್ರು ನಿಮ್ಮ ಕಾರ್ಯಕ್ರಮವನ್ನು ನೋಡಿದ ಮೇಲೆ ಬಹುಶಃ ಖಂಡಿತ ಏನೂ ಗೊತ್ತಿಲ್ಲ, ಇದಕ್ಕೆ ವಿದ್ಯೆ ಬೇಡ, ಇಂಗ್ಲಿಷ್ ಬೇಡ, ಏನು ಬೇಡ, ಏನಾದರೂ ತಾಯಂದಿರು ಮುಂದಿನ ದಿನಗಳಲ್ಲಿ ಗೋಮಾತೆಯನ್ನು ರಕ್ಷಣೆ ಮಾಡೋದ್ರ ಮೂಲಕ ಅವರ ಒಂದು ಸೇವೆ ಅಥವಾ ಸ್ವಉದ್ಯೋಗ ಮಾಡೋದಿದ್ರೆ ನಿಮ್ಮಲ್ಲಿ ಬಂದವರಿಗೆ ಯಾವ ರೀತಿ ನೀವು ಸಹಕಾರವನ್ನ ಕೊಡ್ತೀರಾ? ನಾವಂದ್ರೆ ಹೇಳ್ತೇವೆ ಹೇಗೆ ಮಾಡಬೇಕು, ಹೇಗೆ ದನ ಉಚಿತವಾಗಿ ಅವರಿಗೆ ನೀವು ತರಬೇತಿಯನ್ನ ಕೊಡ್ತೀರಿ? ಹೌದು, ಗೊತ್ತಿರಬೇಕು, ಇಲ್ಲದ್ರೆ ಆಗಲ್ಲ. ಖಂಡಿತ. ಅಂದ್ರೆ ಈಗ ಕೆಲಸಕ್ಕೆ ಜನ ಇಲ್ಲದ್ರೆ ತುಂಬಾ ಕಷ್ಟ ಆಗ್ತದೆ. ಮಿಷನರಿ ಹಾಕ್ಬೇಕು, ಹಾಲಿನ ಬೇಕು, ಅದು ಗೊತ್ತೇ ಇರ್ಲೇಬೇಕು. ಅದನ್ನೆಲ್ಲ ನೀವು ತಿಳಿಸ್ಕೊಡ್ತೀರ. ವೀಕ್ಷಕ ಬಂಧುಗಳೇ, ಇಷ್ಟರವರೆಗೆ ಈ ವಾರದ ವಿಶೇಷ ಅತಿಥಿಯಾಗಿ ಶ್ರೀಮತಿ ಮೈಮುನಾ ಅವರು ನಮ್ಮ ಜೊತೆ ಇದ್ದಾರೆ. ಹರೇಕಳದಲ್ಲಿ ಇದ್ಕೊಂಡು ಪ್ರಕೃತಿ ರಮಣೀಯವಾದಂತಹ ಈ ಸ್ಥಳದಲ್ಲಿ ಇದ್ಕೊಂಡು ನಮ್ಮ ಸಾಧಕರು ಪರಿಶ್ರಮದ ಹಾದಿಯ ಸಂತೃಪ್ತಿಯ ಬದುಕನ್ನು ನಡೆಸುವಂತಹ ಮೈಮುನಕ್ಕನವರಿಗೆ, ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಶುಭವಾಗಲಿ. ನಿಮ್ಮಿಂದ ಮತ್ತಷ್ಟು ತಾಯಂದಿರು ಇಂಥ ಸೇವೆಯಲ್ಲಿ ಬರಲಿ ಅಂತ ಹೇಳ್ತಾ ಹೊಸಕುರಲ್ ವಾಹಿನಿಯ ನಮ್ಮ ಸಾಧಕರು ಕಾರ್ಯಕ್ರಮದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಸ್ನೇಹಿತರೆ.